ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆಯ ಸಮಾರಂಭ. ಇದರ ಜೊತೆಗೆ ಸಂಕಲ್ಪ ಸೋರದೆ ಸಂಯಮ ಜಾಗದೆ. ಇದು ಕಣ ಧರ್ಮ
ದೇಶದ ಸಂಸ್ಕೃತಿ ಆಚಾರ ವಿಚಾರಗಳಲ್ಲಿ ವೈವಿಧ್ಯತೆಯನ್ನು ಕಾಣಬಹುದಾಗಿದೆ. ವಿವಿಧ ಜಾತಿ ಭಾಷೆಗಳನ್ನು ಮೇಳೈಸಿಕೊಂಡು ಜಗತ್ತಿನಲ್ಲಿ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಆಧುನಿಕ ಜಗತ್ತಿನ ಭರಾಟೆಯಲ್ಲಿ ಸಂಪ್ರದಾಯಗಳು ನಿಧಾನವಾಗಿ ಕಣ್ಮರೆಯಾಗುತ್ತಿದೆ. ಪಾರಂಪರಿಕವಾಗಿ ಸಿರಿವಂತ ದೇಶವು ಇಂದು ವಿದೇಶಿ ಸಂಸ್ಕೃತಿಗಳಿಗೆ ತನ್ನನ್ನು ತಾನು ತೆರೆದುಕೊಳ್ಳುತ್ತಿದೆ. ದೈನಂದಿನ ಜೀವನ ಶೈಲಿಯಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ಕಾಣಬಹುದಾಗಿದೆ. ಭಾರತದ ಸನಾತನ ಪರಂಪರೆಯ ಬಗ್ಗೆ ವಿದೇಶಿಯರಲ್ಲಿ ಬಹಳ ಗೌರವ ಮನ್ನಣೆ ಇದೆ. ಆದರೆ ಭಾರತೀಯರಾದ ನಮ್ಮಲ್ಲಿ ಮಾತ್ರ ಸಂಪ್ರದಾಯ ಪದ್ಧತಿ ಎಂದರೆ ಮೂಗು ಮುರಿಯುವ ಮಂದಿ ಹೆಚ್ಚು. ಈ ಸಂಪ್ರದಾಯಗಳ ಪರಂಪರೆಯನ್ನು ನಮ್ಮ ಮುಂದಿನ ಪೀಳಿಗೆಗೂ ಕಾದಿಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಸನಾತನ ಭಾರತೀಯ ಪರಂಪರೆ ಇವು ಸಾರ್ವಕಾಲಿಕವಾದುದು. ಯಾಕೆಂದರೆ ನಾವೆಲ್ಲ ಹಲವಾರು ವಿಷಯಗಳಲ್ಲಿ ನಾವು ಪುನಃ ಸನಾತನ ಪರಂಪರೆಯ ಕಡೆಗೆ ಹಿಂದಿರುಗುತ್ತಿರುವುದನ್ನು ಗಮನಿಸಬಹುದಾಗಿದೆ. ಉದಾಹರಣೆಗೆ ಆಯುರ್ವೇದ ಚಿಕಿತ್ಸೆ, ಊಟೋಪಚಾರ ಪದ್ಧತಿಗಳು. ಭಾರತೀಯ ಸಂಸ್ಕೃತಿಯ ಹಿರಿಮೆ ಬಗ್ಗೆ ಅಪಾರ ಗೌರವ ಹಾಗೂ ಆಸಕ್ತಿಯುಳ್ಳ ಪೂಜ್ಯ ಕಾವಂದರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖೇನ ಸನಾತನ ಪರಂಪರೆಯನ್ನು ಬೆಳೆಸುತ್ತಾ ಸಂರಕ್ಷಿಸುತ್ತಿದ್ದಾರೆ. ಸನಾತನ ವಿದ್ಯಾಭ್ಯಾಸ ಮಾದರಿಯನ್ನು ನೆನಪಿಸುವ ಸಿದ್ಧವನ ಗುರುಕುಲ, ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸಾ ಪದ್ಧತಿ, ಸಂಸ್ಕೃತಿ ಹಾಗೂ ಸಂಶೋಧನಾ ಪದ್ಧತಿ, ಪುರಾತನ ದೇವಾಲಯಗಳ ಜೀರ್ಣೋದ್ಧಾರಕ್ಕಾಗಿ ಧರ್ಮೋತ್ಥಾನ ಟ್ರಸ್ಟ್, ಹೀಗೆ ಹಲವಾರು ಈ ಕಾರ್ಯಕ್ರಮಗಳ ಮೂಲಕ ಸನಾತನ ಪದ್ಧತಿಯನ್ನು ಜೀವಂತಗೊಳಿಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳವು ಪಾರಂಪರಿಕವಾಗಿ ನಗರಿಯಾಗಿದೆ. ಆಧುನಿಕತೆಯ ಜೊತೆಗೆ ಪರಂಪರೆಯನ್ನು ಉಳಿಸಿಕೊಂಡಿರುವುದು ಶ್ರೀ ಕ್ಷೇತ್ರದ ಹೆಗ್ಗಳಿಕೆಯಾಗಿದೆ. ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕಾಯಕದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದರೆ ಅತಿಶಯೋಕ್ತಿಯಲ್ಲ. ಈ ಸಾಲಿಗೆ ಮತ್ತೊಂದು ಹಿರಿಮೆಯಾಗಿ ಮಂಜೂಷ ವಸ್ತು ಸಂಗ್ರಹಾಲಯವನ್ನು ಇಂದು ಲೋಕಾರ್ಪಣೆಗೊಳಿಸುತ್ತಿದ್ದೇವೆ. ಇದು ಕರ್ನಾಟಕದ ಹೆಮ್ಮೆಯಾಗಿದೆ. ಮಂಜೂಷ ವಸ್ತು ಸಂಗ್ರಹಾಲಯವು ಪ್ರಾಚೀನ ಕರಾವಳಿ ಪ್ರದೇಶವನ್ನು ಒಳಗೊಂಡಂತೆ ವಿವಿಧ ಪ್ರದೇಶಗಳಲ್ಲಿ ಬಳಕೆಯಲ್ಲಿದ್ದ ಪಾರಂಪರಿಕ ವಸ್ತುಗಳ ಹಾಗೂ ಕಲಾಕೃತಿಗಳ ಅನನ್ಯ ಸಂಗ್ರಹವನ್ನು ಹೊಂದಿದೆ. ಕಲ್ಲು ಮತ್ತು ಲೋಹದ ಶಿಲ್ಪಗಳು, ವರ್ಣಚಿತ್ರ ಆಭರಣಗಳು, ಪೂಜಾ ವಸ್ತುಗಳು, ದಿನಬಳಕೆಯ ವಸ್ತುಗಳು, ವಿವಿಧ ಹಂತದಲ್ಲಿ ಆಧುನಿಕತೆಗೆ ಬೆಳೆದು ಬಂದ ವಿಧವನ್ನು ಕಣ್ಣಿಗೆ ಕಟ್ಟಿಕೊಡುವ ಸಾವಿರಾರು ಮಾದರಿಗಳ ಸಂಗ್ರಹಾಲಯ ಒಳಗೊಂಡಿದೆ. ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸುವುದು ಸುಲಭದ ಮಾತಲ್ಲ. ಹಣ ಹಾಗೂ ಅಧಿಕಾರಗಳಿಂದ ಆಗುವ ಮಾತಲ್ಲ. ಸಂಗ್ರಹದ ಕಡೆಗೆ ಶ್ರದ್ಧೆ ಹಾಗೂ ಪ್ರೀತಿ ಬಹಳ ಪ್ರಮುಖವಾಗಿದೆ. ಪೂಜ್ಯ ಕಾವಂದರ ಸುಮಾರು 50 ವರ್ಷಗಳ ಅವಿರತ ಶ್ರಮದ ಫಲವಾಗಿ ವಿಶಾಲವಾದ ಭವ್ಯ ಕಟ್ಟಡದಲ್ಲಿ ಮಂಜೂಷ ವಸ್ತು ಸಂಗ್ರಹಾಲಯವನ್ನು ಬೃಹತ್ಕಾರವಾಗಿ ಪಡೆದುಕೊಂಡಿದೆ. ಮಂಜೂಷ ವಸ್ತು ಸಂಗ್ರಹಾಲಯವನ್ನು ಪೂಜ್ಯ ಕಾವಂದರ ಸುವರ್ಣ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಲೋಕಾರ್ಪಣೆಗೊಳಿಸುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯವಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪಟ್ಟಾಧಿಕಾರಿಗಳಾಗಿ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮಗಳ ನಿರ್ಮಾಣ, ಅಸಂಖ್ಯ ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡುತ್ತಿರುವ ಸಾಧಕರು, ನಿಮ್ಮೆಲ್ಲರ ಪ್ರೀತಿಯ ಕಾವಂದರು ಪದ್ಮವಿಭೂಷಣ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು. HD ರೇವಣ್ಣ ಇವರಿಗೆ ಶ್ರೀ ಸುರೇಂದ್ರ ಕುಮಾರ್ ಅವರು ಆರಾಧನೆ ಮಾಡಿ ಗೌರವಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದಾರೆ. ಮಾತೃಶ್ರೀ ಶ್ರೀಮತಿ ಹೇಮಾವತಿ ಬಿ ಹೆಗಡೆ ಅವರಿಗೆ ಶ್ರೀಮತಿ ವಿನೋದ ಪ್ರಸನ್ನ ಕುಮಾರ್ ಹಾರವನ್ನು ಅರ್ಪಿಸಿ ಮಾನ್ಯ
ಅವರಿಗೆ ಡಾಕ್ಟರ್ ನಿರಂಜನ್ ಕುಮಾರ್ ಇವರು ಹಾರವನ್ನು ಅರ್ಪಿಸಿ ಗೌರವಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೀನಿ. ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರು ವಿಧಾನ ಪರಿಷತ್ ಸದಸ್ಯರು ಶ್ರೀ ಹರೀಶ್ ಕುಮಾರ್ ಅವರಿಗೆ ಡಾಕ್ಟರ್ ಬಿ ಯಶೋವರ್ಮನ್ ಅವರು, ಮಾಜಿ ಕೇಂದ್ರ ಸಚಿವರು ಗೌರವಾನ್ವಿತರು ಶ್ರೀ ಆಸ್ಕರ್ ಫರ್ನಾಂಡಿಸ್ ಅವರಿಗೆ ನಿಶ್ಚಲ್ ಕುಮಾರ್ ಅವರು, ಶ್ರೀಮತಿ ಮಸ್ಲಂ ಆರ್ ಫರ್ನಾಂಡಿಸ್ ಅವರಿಗೆ ಶ್ರೀಮತಿ ಶ್ವೇತಾ ಜಿತೇಶ್ ಅವರು, ಡಾಕ್ಟರ್ ಚೂಡಾಮಣಿ ನಂದಗೋಪಾಲ್ ಅವರಿಗೆ ಶ್ರೀಮತಿ ಶ್ರದ್ಧಾ ಮಿತ್ರ ಅವರು, ಮುಖ್ಯ ಇಂಜಿನಿಯರ್ ಆರ್ ಶ್ರೀನಿವಾಸ್ ಅವರಿಗೆ ಶ್ರೀ ಕುಲದೀಪ್ ಅವರು, ಶ್ರೀ ನಿಶ್ಚಲ್ ಕುಮಾರ್ ಅವರು, ನಮ್ಮೆಲ್ಲರಿಗೂ ಬದುಕೊಟ್ಟ, ನಮ್ಮೆಲ್ಲರ ಬದುಕಿಗೆ ಬೆಳಗಾದ ಕರುಣೆಯ ಕಡಲಿಗೆ ಇದು ಬಿಂದಿಗೆ ಹಾಲಿನ ಸಮರ್ಪಣೆಯಷ್ಟೇ. ಪೂಜ್ಯರ ಅನುಗ್ರಹ ನಮ್ಮೆಲ್ಲರಿಗೂ ಶ್ರೀರಕ್ಷೆಯಾಗಲಿ ಅಂತ ಜೋರಾದ ಕರತಾಡನದೊಂದಿಗೆ ನಾವು ಪ್ರಾರ್ಥನೆ ದೇವರ ದರ್ಶನಕ್ಕಾಗಿ ಆಗಮಿಸುತ್ತಿರುತ್ತಾರೆ. ವಿಶೇಷ ಸಂದರ್ಭ ಕಾರ್ತಿಕ ಮಾಸ, ಲಕ್ಷ ದೀಪೋತ್ಸವ ಸಮಯದಲ್ಲಿ ಭಕ್ತರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗುವ ಪರಿಣಾಮ ವಾಹನಗಳ ಸುಗಮ ಸಂಚಾರಕ್ಕೆ ಹಲವು ಬಾರಿ ಮತ್ತೊಮ್ಮೆ ನಮ್ಮನ್ನು ಸಲ್ಲಿಸುತ್ತೇನೆ. ಮತ್ತು ಇವತ್ತಿನ ಅಧ್ಯಕ್ಷತೆ ವಹಿಸಿರುವ ಬೆಳತಂಗಡಿ ಶಾಸಕರಾದಂಥ ಹರೀಶ್ ಪೂಜಾ ಅವರೇ, ಇವತ್ತಿನ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ನಮ್ಮ ರಾಜ್ಯದ ನಗರಾಭಿವೃದ್ಧಿ ಯಶಸ್ವಿ ಸಚಿವರಾದಂಥ ಯುಟಿ ಖಾದರ್ ಅವರು ಮತ್ತು ಇವತ್ತಿನ ಸಮಾರಂಭಕ್ಕೆ ಆಗಮಿಸಿರುವಂಥ ನಮ್ಮ ಮಂಗಳೂರು ಲೋಕಸಭಾ ಸದಸ್ಯರು ಹಿರಿಯರಾದಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ಇವತ್ತಿನ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ನಮ್ಮ ಕೇಂದ್ರ ಮಾಜಿ ಮಂತ್ರಿಗಳು ಹಿರಿಯರು ಆದಂಥ ಆಸ್ಕರ್ ಫರ್ನಾಂಡಿಸ್ ಮತ್ತು ಇವತ್ತಿನ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಗೌರವಾನ್ವಿತ ವೇದಿಕೆಯಲ್ಲಿರುವ ಮುಖಂಡರಿಗೆ, ಹಿರಿಯರಿಗೆ, ಪತ್ರಿಕಾ ಸ್ನೇಹಿತರಿಗೆ ವಂದಿಸಿ, ಇವತ್ತು ಏನು ಧರ್ಮಸ್ಥಳದ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರ 51ನೇ ವರ್ಷದ ಇವತ್ತು ಅವರು ಈ ಸಂಸ್ಥೆಯ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿ ಸುಮಾರು 51 ವರ್ಷಗಳ ಕಳೆದ 1968ನೇ ಇಸ್ವಿನಲ್ಲಿ ಅಧಿಕಾರ ಇದು ಮಾಡಿ ಇವತ್ತಿನ ಒಂದು ಅವರ
ಅದ್ದೂರಿಯಾದಂಥ ಒಂದು ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ ನನಗೆ ಒಂದು ಇವತ್ತು ಪುಣ್ಯ ಅಂತ ಹೇಳಬೇಕಾಗುತ್ತೆ. ಏಕೆಂದರೆ ಇವತ್ತು ಪರಮಪೂಜ್ಯ ಸ್ವಾಮೀಜಿಯವರು ಅವ್ರದ್ದೇ ಆದಂಥ ಕೊಡುಗೆ ಇವತ್ತು ರಾಜ್ಯದಲ್ಲಿ ಹಲವಾರು ಇವತ್ತು ಹಲವಾರು ಪುರಾತನ ದೇವಾಲಯಗಳಿಗೆ ಒಂದು ಪುನಶ್ಚೇತನ ಕೊಟ್ಟಂಥ ಏನಾದರೂ ವ್ಯಕ್ತಿ ಪರಮ ಗುರುಗಳೇನಾದ್ರು ಇದ್ದರೆ ಅದು ವೀರೇಂದ್ರ ಹೆಗ್ಗಡೆ ಅಂತ ಹೇಳಬೇಕಾಗುತ್ತೆ. ಏಕೆಂದರೆ ಹಲವಾರು ದೇವಸ್ಥಾನಗಳು ಏನು ನಶಿಸಿ ಹೋದಂಥ ದೇವಸ್ಥಾನಗಳಿಗೆ ಪುನಶ್ಚೇತನ ಕೊಟ್ಟಂಥ ಒಬ್ಬ ಗುರುಗಳು ಅಂದರೆ ಅದು ವೀರೇಂದ್ರ ಹೆಗ್ಗಡೆ. ನಾವು ಎಷ್ಟು ಹೇಳಿದ್ರು ಸಾಲು ಅಂತ ಹೇಳಬೇಕಾಗುತ್ತೆ. ಅದರಲ್ಲೇ ನಮ್ಮದು ಒಂದು ಸ್ವಾರ್ಥ ಇದೆ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲೂ ನಮ್ಮ ಜಿಲ್ಲೆಯವರೆಗೂ ಹಲವಾರು ದೇವಸ್ಥಾನಗಳಿಗೆ ಒಂದು ಪುರಾತನ ದೇವಸ್ಥಾನಗಳ ಒಂದು ಇವತ್ತಿನ ಆ ದೇವಸ್ಥಾನಗಳು ನಶಿಸಿ ಹೋಗಿದ್ದನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಿ ಅವರು ಅವ್ರದ್ದೇ ಆದಂಥ ಒಂದು ವ್ಯಕ್ತಿತ್ವನ ಬೆಳೆಸಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಎಷ್ಟು ಹೇಳಿದ್ರೆ ಸಾಲದು ಅಂತೇಳಿ ಈ ಸಂದರ್ಭ ಹೇಳಿ, ಮತ್ತು ಏನು ಫೆಬ್ರವರಿನಲ್ಲಿ ಇವತ್ತು ವಾಮಸ್ತಾಭಿಷೇಕ ನಡೀತಾ ಇದೆ, ಇದಕ್ಕೆ ಪೂರ್ಣ ಸಿದ್ಧತೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗಾಗಲೇ ನನಗೆ ಸೂಚನೆ ಕೊಟ್ಟಿದ್ದಾರೆ. ಆ ಸೂಚನೆ ಪ್ರಕಾರ ನಾವು ಈಗಾಗಲೇ 23 ಕೋಟಿ ಹಣನ ಈಗಾಗಲೇ ಇವತ್ತಿನ ಮತ್ತು ಇದಲ್ಲದೆ ಇವಾಗ ಸುಮಾರು BC ರೋಡಿಂದ ಧರ್ಮಸ್ಥಳಕ್ಕೆ ಬರುವಂಥ ರಸ್ತೆಗಳು ಇವತ್ತು ಕೇಂದ್ರ ಸರ್ಕಾರದ ನಿಧಿಯಿಂದ 100 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ. ಆ ಗುತ್ತಿಗೆದಾರರಿಗೆ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಕಾಲಮಿತಿಯಲ್ಲಿ ನೀವು ಕೆಲಸ ಮಾಡಬೇಕು. ಏನು ಮಹಾಮಸ್ತಾಭಿಷೇಕ ಆಗುತ್ತೆ ಅದಕ್ಕೆ ಬರೋ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು, ಆ ರೀತಿ ಕಾಮಗಾರಿನ ಮಾಡಬೇಕು ಅಂತ ಈಗಾಗಲೇ ನಾನು ಸಂಬಂಧಪಟ್ಟಂಥ ಗುತ್ತಿಗೆದಾರರು ಸಹ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಮತ್ತು ಇದಲ್ಲದೆ ಇವತ್ತು ಏನು NH ರಾಷ್ಟ್ರೀಯ ಹೆದ್ದಾರಿಯಿಂದ ಧರ್ಮಸ್ಥಳಕ್ಕೆ 22 ಕಿಲೋಮೀಟರ್ ರಸ್ತೆನೂ ಕೆಲವು ಕಡೆ, ಈಗ ಕೆಲವು ಕಡೆ 7 ಕಿಲೋಮೀಟರ್ ಇದೆ, ಕೆಲವು ಕಡೆ 5.5 ಮೀಟರ್ ಇದೆ. ಅದನ್ನು 7 ಮೀಟರ್ಗೆ ಮಾಡೋದಕ್ಕೆ ಈಗ ಸುಗಮ ಸಂಚಾರ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಭಕ್ತಾದಿಗಳಿಗೆ ಅದನ್ನು ಸಹ ಈಗ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಏನು ಮಹಾಮಸ್ತಾಭಿಷೇಕ ಆಗುತ್ತೆ 2019 ಫೆಬ್ರವರಿನಲ್ಲಿ, ಅದಕ್ಕೆ ಮುಂಚೆನೇ ಈಗಾಗಲೇ ನಾನು ಕಳೆದ ಒಂದು 2 ತಿಂಗಳಿಂದ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಪರಮ ಪೂಜ್ಯ ಗುರುಗಳ ಹತ್ರ ಹೋಗಿ ನೀವು ಅವ್ರು ಏನಾಗಬೇಕು ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಮತ್ತು ವಸ್ತುಗಳಿಗೆ ಏನು ಬೇಕು ಅದಕ್ಕೆ ಬೇಕಾದಂಥ ಹಣಕಾಸು ವ್ಯವಸ್ಥೆ ಮಾಡೋದಕ್ಕೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಸೂಚನೆ ಕೊಟ್ಟಿದ್ದರು. ಅದರಂತೆ ಈಗಾಗಲೇ ನಾನು ಟೆಂಡರ್ ಕರೆದು ಏನು ಜನವರಿ ತಿಂಗಳಲ್ಲಿ ಆ ಕೆಲಸಕ್ಕೆ ಸಂಪೂರ್ಣ ಮುಗಿಯುವಂಥ ಜವಾಬ್ದಾರಿ ನಾವು ಕಾರ್ಯಕ್ರಮ ರೂಪಿಸ್ತೀವಿ ಅಂತ ಹೇಳಿ, ಮತ್ತು ಇವತ್ತು ಏನು ಪರಮ ಪೂಜ್ಯ ಸ್ವಾಮೀಜಿಯವರ 51ನೇ ವರ್ಷದ ಇವತ್ತು ಪಟ್ಟಾಭಿಷೇಕ ವದಂತಿ ನಡೀತಾ ಇದೆ. ಅದಕ್ಕೆ ನಾವು ಇವತ್ತು ಇಂಥ ಒಂದು ಸನ್ನಿವೇಶ, ಏಕೆಂದರೆ ನಮಗೊಂದು ಪುಣ್ಯ ಮಂಜಾಸ್ವಾಮಿಯ ದಯೆಯಿಂದ ಇಂಥ ಒಂದು ಅವಕಾಶ ಸಿಗ್ತಿರಪ್ಪ, ನಾವು ಪರಮ ಪೂಜ್ಯ ಸ್ವಾಮೀಜಿಯ ಜೊತೆ ಕೂತು ಇವತ್ತು ಒಂದು ಆಶೀರ್ವಾದ, ಮತ್ತು ಇವತ್ತು ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಏನು ಮಂಜಾಸ್ವಾಮಿ ಅನುಗ್ರಹದಿಂದ ಇವತ್ತು ಒಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ಸಂತೋಷ. ಮತ್ತು ಪರಮ ಪೂಜ್ಯ ಸ್ವಾಮೀಜಿಯವರು ಏನು ಇವತ್ತು 51 ವರ್ಷದಲ್ಲಿ ರಾಜ್ಯದಲ್ಲಿ ಅವ್ರದ್ದೇ ಆದಂಥ ಹಲವಾರು ಸೇವೆಗಳು ಕಾಲೇಜುಗಳಿರ್ಬೋದು ಅಥವಾ ನಮ್ಮ ರೈತಾಪಿ ಜನಕ್ಕೆ ಬ್ಯಾಂಕ್ಗಳಿಂದ ಸುಲಭ ದರದಲ್ಲಿ ಅವರಿಗೆ ಹಲವಾರು ಇವತ್ತಿನ ಯೋಜನೆಗಳನ್ನ ತಯಾರು ಮಾಡಿ ಮತ್ತು ಅವ್ರದ್ದೇ ಆದಂಥ ಒಂದು ಕೊಡುಗೆ ಏನು ಸರ್ಕಾರ ಕೊಡುತ್ತೋ ಆ ಕೆಲಸನ ಪರಮ ಪೂಜ್ಯ ಸ್ವಾಮೀಜಿಯವರು ವೀರೇಂದ್ರ ಹೆಗ್ಗಡೆ ಮಾಡಿದ್ದಾರೆ. ಒಂದು ಸರ್ಕಾರದ ಏನು ಸವಲತ್ತುಗಳು ಕೆಲವು ಗ್ರಾಮೀಣ ಪ್ರದೇಶದ ನಮ್ಮ ಜನತೆ ಸಿಗಬೇಕು, ಆ ಕಾರ್ಯಕ್ರಮನ ತಾವೇ ಒಂದು ಪ್ರಾಮಾಣಿಕವಾಗಿ ಇವತ್ತು ಜನಕ್ಕೆ ತಲುಪುವಂಥ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಇವತ್ತು ಏನು ವಸ್ತು ಸಂಗ್ರಹಾಲಯ ಇವತ್ತಿದೆ, ನಾನು ಇಡೀ ಇಂಡಿಯಾ ದೇಶದಲ್ಲಿ ಹಲವಾರು ಕಡೆ ನಾನು ನೋಡಿದ್ದೆ. ಆದರೆ ಇಂಥ ಒಂದು ವಸ್ತು ಸಂಗ್ರಹಾಲಯ ಇಡೀ ಇಂಡಿಯಾ ದೇಶದಲ್ಲೆಲ್ಲ ಭಾರತಖಂಡದಲ್ಲೆಲ್ಲ ವಿಶ್ವದಲ್ಲೇ ಒಂದು ಮಾದರಿಯಾದಂಥ ವಸ್ತು ಸಂಗ್ರಹಾಲಯ ಅಂತ ಹೇಳಬೇಕಾಗುತ್ತೆ. ನನಗೆ 1933ನೇ ಇಸ್ವಿ ಕಾರಿರ್ಬೋದು, ರಥಗಳಿರ್ಬೋದು, ಸುಮಾರು 1860 ಶ್ರೀರಂಗಪಟ್ಟಣದ ಗಂಗಾಧರೇಶ್ವರ ರಥ ನೋಡಿ, ಮತ್ತು ಇನ್ನೂ ಹಲವಾರು ಇದನ್ನು ಇದನ್ನು ತಂದ ಸುಲಭ ಇವತ್ತಿನ ಅದನ್ನು ಶೇಖರಣೆ ಮಾಡೋದು. ಅವರು ಪ್ರತಿ ಹಂತದಲ್ಲಿ 51 ವರ್ಷದವರ
ಪಟ್ಟಾಭಿಷೇಕ ಇವತ್ತು ಏನು ನಡೀತಾ ಇದೆ ಅದು 51 ವರ್ಷದ ಇದರಲ್ಲಿ ಹಲವಾರು ವಸ್ತುಗಳನ್ನ ಸಂಗ್ರಹ ಮಾಡಿ ಪುರಾತನ ಕಾಲದ ಅದು ಪುರಾತನ ಕಾಲದಲ್ಲಿ ಇರಬೇಕು ಅನ್ನೋ ಒಂದು ಭಾವನೆಯಿಂದ ಇವತ್ತು ಇಂಥ ಒಂದು ವಸ್ತು ಸಂಗ್ರಹಾಲಯ ಮಾಡೋದು ನಿಜಕ್ಕೂ ಸಂತೋಷ ಅಂತ ಹೇಳಬೇಕಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿದಂಥ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಮತ್ತು ಧರ್ಮಸ್ಥಳದ ಎಲ್ಲ ನಮ್ಮ ಗೌರವಾನ್ವಿತ ಎಲ್ಲ ಮುಖಂಡರಿಗೆ ಮತ್ತು ಹಿರಿಯರಿಗೆ, ಈ ವೇದಿಕೆಯಲ್ಲಿರುವ ಎಲ್ಲ ಮುಖಂಡರಿಗೆ, ನಮ್ಮ ಮಾಜಿ ಸಚಿವರು, ಕೇಂದ್ರ ಸಚಿವರಾದಂಥ ಭಾಸ್ಕರ್ ಫರ್ನಾಂಡಿಸ್ ಅವರಿಗೆ, ನಳಿನ್ ಕುಮಾರ್ ಅವರಿಗೆ, ಖಾದರ್ ಅವರಿಗೆ ಮತ್ತು ಈ ವೇದಿಕೆಯಲ್ಲಿರುವ ಎಲ್ಲ ಮುಖಂಡರಿಗೆ ವಂದಿಸಿ ನನ್ನ ಎರಡು ಮಾತನ್ನು ಸಂಚಯದಲ್ಲಿ ಪೂಜ್ಯ ಕಾವಂದರ 50 ವರ್ಷಗಳ ವಿವಿಧ ಸಾಧನೆಗಳ ಧಾರ್ಮಿಕ ಕ್ಷೇತ್ರದ ಸೇವೆಯ ಸಮಾಜಮುಖಿ ಸೇವೆಯ ವಿವರಗಳು ಸಂಗ್ರಹಗೊಂಡಿವೆ. ಪೂಜ್ಯ ಕಾವಂದರು ಕೈಗೊಂಡ ಲೋಕ ಕಲ್ಯಾಣ ಕಾರ್ಯದ ವಿವರಗಳು ಇದರಲ್ಲಿ ನಮ್ಮ ಭೇಟಿ ಕೊಟ್ಟು ಮಂಗಳೂರು ವಿಶ್ವವಿದ್ಯಾಲಯದ ವಿವಿಧ ಅಧ್ಯಯನ ಕೇಂದ್ರಗಳ ನಿರ್ದೇಶಕರಾಗಿ, ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ, ಕುಲಸಚಿವರಾಗಿ, ಕರ್ನಾಟಕ ಜಾನಪದ ಬೋಧಿಯ ನೆರಳಿನಲ್ಲಿ ಎಂಬಂಥ ಗ್ರಂಥವನ್ನು ಮಾಡಿ ಈ ಎಲ್ಲ ವಿಚಾರಗಳನ್ನು ಜನಮಾನಸಕ್ಕೆ ನೀಡುವಲ್ಲಿ ಸಹಕರಿಸಿದ್ದಾರೆ ಪ್ರೊಫೆಸರ್ ಎಂ.ಎ. ಹೆಗಡೆ ಅವರು. ಪತ್ರಕರ್ತನಾಗಿ ತನ್ನ 20ನೇ ವಯಸ್ಸಿಗೆ ತೊಡಗಿಸಿಕೊಂಡು ಹೊಸದಿಗಂತ, ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕದ ಬಳಿಕ ಉದಯವಾಣಿಯಲ್ಲಿ ವರದಿಗಾರನಾಗಿ ಸೇರಿ ಹಿರಿಯ ವರದಿಗಾರರಾಗಿ ಕರ್ತವ್ಯ ನಿರ್ವಹಿಸಿ ಪದೋನ್ನತಿ ಹೊಂದಿ ಉಪಮುಖ್ಯ ವರದಿಗಾರನಾಗಿ ಕುಂದಾಪುರದಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ. ಮಂಗಳೂರು ಆಕಾಶವಾಣಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದವರು. ಈಗಾಗಲೇ 14 ಪುಸ್ತಕಗಳ ಪ್ರಕಾಶನವನ್ನು ಕಂಡಿದ್ದು, ಯುಗ ಪ್ರವರ್ತಕ, ಹೊಸ ಬೆಳಕು, ಅಂಡಮಾನ್, ಸಾವಯವ, ಸುಬ್ರಹ್ಮಣ್ಯ, ಕೃಷ್ಣ ಭಟ್ಟರ ಲಿಪಿಕಾರ ಸಹಾಯಕರಾಗಿ ಹೆಚ್ಚಿನ ಅನುಭವ ಪಡೆದವರು. ವಿಚಾರ ಪ್ರಪಂಚ, ಸೇಡಿಯಾಪು, ಚಂದ್ರ ಸಂಪುಟ, ಶಬ್ದಾರ್ಥ ಶೋಧ ಎಂಬಂಥ ಹಲವಾರು ಗ್ರಂಥಗಳನ್ನು ಸಂಪಾದಿತವಾಗಿ ಗೊಳಿಸಿದ್ದಾರೆ. ಪುರಲೇಖ ವಿಭಾಗದ ಕಾರ್ಯದರ್ಶಿಯಾಗಿ ಸಂಗ್ರಹ ಸಂರಕ್ಷಣಾ ಸಂಶೋಧನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. 2018ರ ಬಂಟ್ವಾಳ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆಯ ಗೌರವವಾಗಿ ಇವರಿಗೆ ಸಂದಿದೆ. ಹಾಗೆಯೇ ಡಾಕ್ಟರ್ ಚೂಡಾಮಣಿ ನಂದಗೋಪಾಲ್ ಪ್ಯಾರಿಸ್, UNASW ಸೀನಿಯರ್ ಫೆಲೋಶಿಪ್ ಸಿಡ್ನಿ, ಎಕ್ಸಿಟರ್ ರಿಸರ್ಚ್ ಫೆಲೋ ಸೇರಿದಂತೆ 5 ಅಂತಾರಾಷ್ಟ್ರೀಯ ಮತ್ತು 2 ರಾಷ್ಟ್ರೀಯ ಸಂಶೋಧನಾ ಫೆಲೋಶಿಪ್ಗಳನ್ನು ಪಡೆದಿದ್ದಾರೆ, ಡಿಸೈನ್ ಮಾಡಿದ್ದಾರೆ. ಮಂಜುಷಾ ವಸ್ತು ಸಂಗ್ರಹಾಲಯದ ಡಿಸೈನ್ ನನ್ನ ಕನಸಿನ ಪ್ರಾಜೆಕ್ಟ್ ಎಂದು ಭಾವುಕರಾಗಿ ನುಡಿದಂಥ ರಿತೇಶ್ ಶರ್ಮಾ ಇವರನ್ನು ಅಭಿನಂದಿಸುವಂಥ ಆ ಮೂಲಕ ಅವರ ಬಹುಮುಖ ಸೇವೆಗಳ ಪರಿಚಯವೂ ಆಗಲಿದೆ ಅಂತ ನಾನು ಭಾವಿಸ್ತೇನೆ. ಮುಖ್ಯವಾಗಿ ನಾನು ಮದುವೆಯಾಗಿ ಕ್ಷೇತ್ರಕ್ಕೆ ಬಂದಂದಿನಿಂದ ಅಂದರೆ ಸುಮಾರು 46 ವರ್ಷಗಳಲ್ಲಿ ಸದಾ ಕ್ರಿಯಾಶೀಲ ಮತ್ತು ಚಿಂತನಶೀಲ ವ್ಯಕ್ತಿಯಾಗಿ ಶ್ರೀ ಹೆಗ್ಡೆಯವರನ್ನು ಕಂಡಿದ್ದೇನೆ. ಮದುವೆಯಾದ 2 ತಿಂಗಳಲ್ಲೇ ಬಾಹುಬಲಿಯ ಸಾಗಾಣಿಕೆಯ ಮಹತ್ ಕಾರ್ಯ, ಮೂರ್ತಿಯ ನಿಲ್ಲಿಸುವ ಕಾರ್ಯ ಮತ್ತು ಪ್ರತಿಷ್ಠೆ, ಅದರ ಪಂಚಕಲ್ಯಾಣ ಇತ್ಯಾದಿ ಮಹಾನ್ ಕಾರ್ಯಗಳನ್ನು ಮಾಡುವಲ್ಲಿ ನಾನು ಸಹ ಅಲ್ಲಿ ಭಾಗವಹಿಸಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. ಅದರ ಜೊತೆಗೆ ಅದರಷ್ಟೇ ರೋಚಕವಾದ ಮಂಜುನಾಥ ಸ್ವಾಮಿಯ ಗರ್ಭಗುಡಿಯ ನವೀಕರಣ ಇರ್ಬೋದು, ಅಥವಾ ಅಮ್ಮನವರ ಗುಡಿಯ ನವೀಕರಣ ಇರ್ಬೋದು, ಚಂದ್ರನಾಥ ಸ್ವಾಮಿ ಬಸದಿಯ ನವೀಕರಣ ಇರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಒಂದು ಅವಕಾಶನ ಸಿಕ್ಕಿದ್ದಕ್ಕಾಗಿ ನಾನು ದೇವರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಹೇಳ್ತೇನೆ. ಮುಖ್ಯವಾಗಿ ಬಾಹುಬಲಿಯ ಪ್ರತಿಷ್ಠೆಯ ನೆನಪಿಗೆಂದೇ ಆರಂಭ ಆದ ಗ್ರಾಮಾಭಿವೃದ್ಧಿ ಯೋಜನೆಯ ಎಂಬ ಒಂದು ಮಹಾಯಜ್ಞದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ, ಆ ಮೂಲಕ ಬಡ ಜನರ ಕೈಂಕರ್ಯಕ್ಕೆ ನನ್ನ ಕೈಲಾದ ಸೇವೆ ಮಾಡುವಂಥ ಒಂದು ಅವಕಾಶ
ಇದರಿಂದ ಪಾಲ್ಗೊಂಡು ನಾನು ಬಹಳಷ್ಟು ಧನ್ಯತೆಯನ್ನು ಪಡೆದಿದ್ದೇನೆ ಮತ್ತು ನನ್ನ ಜೀವನವನ್ನೇ ಸಾರ್ಥಕಪಡಿಸಿಕೊಂಡಿದ್ದೇನೆ ಅಂತ ನಾನು ಭಾವಿಸ್ತೇನೆ. ದೇವರಿಗೆ ಸಹಸ್ರ ಬಾಹು ಸಹಸ್ರಾಕ್ಷ ಅಂತ ಹೇಳ್ತಾರೆ. ಮುಖ್ಯವಾಗಿ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸೇರಿದ ಸುಮಾರು 15,000ಕ್ಕೂ ಮಿಕ್ಕಿ ಜನರು ಹಳ್ಳಿಯ ಬಡ ಕುಟುಂಬಗಳ ಸೇವೆಯಲ್ಲಿ ಸಹಸ್ರ ಬಾಹುಗಳಾಗಿ ಅವರ ಯೋಗಕ್ಷೇಮವನ್ನು ವಿಚಾರಿಸುವಲ್ಲಿ ಸಹಸ್ರ ಅಕ್ಷಿಗಳಾಗಿ ನಮ್ಮ ಇಡೀ ಕರ್ನಾಟಕದ ಮೂಲೆ ಮಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಳೆದ 50 ವರ್ಷಗಳಲ್ಲಿ ಧರ್ಮಾಧಿಕಾರಿಯಾಗಿ ದೇವರು ಕೊಟ್ಟ ಒಂದು ಸುವರ್ಣ ಅವಕಾಶವನ್ನು ಸೇವಾ ಕಾರ್ಯಗಳ ಮೂಲಕ ಓರ್ವ ವ್ಯಕ್ತಿಯಾಗಿ ಅಲ್ಲ, ಒಂದು ಶಕ್ತಿಯಾಗಿ, ಒಂದು ಸಂಸ್ಥೆಯಾಗಿ ತನ್ನಲ್ಲಿ ಈ ಪೀಠವನ್ನು ಮತ್ತು ಪರಂಪರೆಯನ್ನು ತನ್ನಲ್ಲಿ ಆಹ್ವಾನ ಮಾಡಿಕೊಂಡು ಹಗಲು ರಾತ್ರಿ ದುಡಿದದ್ದನ್ನು ನಾನು ಕೊಂಡಿದ್ದೇನೆ ಮತ್ತು ಹೊಸ ಹೊಸ ಚಿಂತನೆಗಳಿಗೆ, ಕಲ್ಪನೆಗಳಿಗೆ ರೂಪ ಕೊಟ್ಟು ಅದು ಸಾಕಾರಗೊಳ್ಳುವಾಗ ತಾನು ನಿದ್ರಿಸದೆ, ಸಂಬಂಧಪಟ್ಟ ಇತರರನ್ನು ನಿದ್ರಿಸಬಿಡದೆ, ಅದನ್ನು ಬೆನ್ನು ಹಿಡಿದೆ ಕೆಲಸ ಮಾಡಿಸಿದ್ದನ್ನು ನಾನು ಕಂಡಿದ್ದೇನೆ. ಆದ್ದರಿಂದಲೇ ಇವತ್ತು ಯಾವುದೇ ಸೇವಾ ಸಂಸ್ಥೆಗಳಾಗಲಿ ಸರ್ಕಾರಗಳಾಗಲಿ ನಾವು ಮಾಡಿದ ಕಾರ್ಯಗಳನ್ನು ಅನುಕರಣೆ ಮಾಡ್ತವೆ. ಯಾಕೆಂದರೆ ಅದರಲ್ಲಿ ಒಂದು ಸರಿಯಾದ ಬಡ ಜನರಿಗೆ ಉಪಯೋಗ ಆಗುವಂಥ ಒಂದು ವಿಚಾರ ಇದೆ ಅಂತ ತಿಳ್ಕೊಂಡು ಅದು ಒಂದು ಮಾದರಿ ಕಾರ್ಯಕ್ರಮ ಆಗಿದೆ. ಪ್ರತಿ ವರ್ಷ ಸಿಬ್ಬಂದಿಯವರು ಊರವರು ಸೇರಿ ನಡೆಸುವ ಈ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಹೆಗ್ಗಡೆಯವರಿಗಿರುವುದು ಒಂದೇ ಚಿಂತೆ, ಈ ವರ್ಷ ಹೇಗೋ ಕಳೆದು ಬರೋ ವರ್ಷಕ್ಕೆ ಏನು ಹೊಸ ಯೋಜನೆಯನ್ನು ಆರಂಭಿಸ್ಬೋದು ಅಂತ ಹೇಳುವಂಥದ್ದು. ಅದನ್ನೇ ಯಾವಾಗಲೂ ಚಿಂತಿಸ್ತಾ ಇರ್ತಾರೆ, ಬರೋ ವರ್ಷ ಪಟ್ಟಾಭಿಷೇಕಕ್ಕೆ ಏನು ನಾನು ಹೇಳ್ಬೋದು ಅಂತ. ಆದರೆ ಅದು ಬರೀ ಆಶ್ವಾಸನೆ ಆಗಿರೋದಿಲ್ಲ, ಅದು ಕಾರ್ಯಗತ ಆಗಿರಬೇಕು ಮತ್ತು ಸರಿಯಾಗಿ ಸುಸ್ಥಿರಗೊಂಡು ಆ ಕಾರ್ಯಕ್ರಮ ನಿಲ್ಲುವಂತಾಗಬೇಕು. ಆದ್ದರಿಂದ ಅದಕ್ಕಾಗಿ ಬಹಳಷ್ಟು ಚಿಂತನೆಯನ್ನು ಮಾಡಬೇಕಾಗುತ್ತೆ. ಅದನ್ನೊಂದು ದೀಕ್ಷೆಯಾಗಿ ಎಂಬಂತೆ ಅವರು ಬದ್ಧತೆಯಿಂದ ಸಾಧಿಸ್ತಾರೆ. ಇದಕ್ಕೆ ಅವರು ಕೈಗೊಂಡ ಎಲ್ಲ ಕಾರ್ಯಕ್ರಮಗಳು ಸ್ಥಿರವಾಗಿ ನಿಂತು ಬೆಳೆದು ಫಲ ಕೊಡುತ್ತಿರುವುದೇ ಸಾಕ್ಷಿ ಅಂತ ನಾನು ಭಾವಿಸಿದ್ದೇನೆ. ಜನರೇ ಹೇಳೋ ಹಾಗೆ ಅವರಿಗೆ ಎಲ್ಲ ವಸ್ತು ವಿಚಾರಗಳ ಬಗ್ಗೆ ಬಹಳಷ್ಟು ಕುತೂಹಲ. ಅವರ ಯಶಸ್ಸಿನ ಕೀಲಿಕೆಯೇ ಅದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದು ಮ್ಯೂಸಿಯಂನ ಯಾವುದೇ ವಸ್ತುಗಳಿರ್ಬೋದು, ಹಳೆಯ ಕಾಲದ ವಾಹನಗಳಿರ್ಬೋದು, ಅದು ಬೆಳೆದು ಬಂದ ರೀತಿ, ಅದರ ತಾಂತ್ರಿಕತೆ, ಅದರ ವಿನ್ಯಾಸ, ಅದರ ಬಗ್ಗೆ ಬಹಳಷ್ಟು ಸಂಶೋಧನೆಗಳನ್ನು ಹೇಗೆ ಮಾಡಿದ್ದಾರೆ, ಈ ಕಾರು ಹೇಗೆ ಬೆಳೆದು ಬಂದಿದೆ ಇಷ್ಟು ವರ್ಷಗಳಲ್ಲಿ, ಅದರ ತಾಂತ್ರಿಕತೆ ಏನು ಅಂತ ಹೇಳುವಂಥದ್ದನ್ನು ಬಹಳ ಕುತೂಹಲದಿಂದ, ಒಂದು ಮಗು ಸಹಜ ಮುಗ್ಧತೆಯಿಂದ ಅವರು ನೋಡೋದ್ರಿಂದ ಈ ಕುತೂಹಲಗಳೇ ಬಹುಶಃ ಅವರಿಂದ ಅನೇಕ ಅವಿಸ್ಮರಣೀಯವಾದಂಥ ಕೆಲಸಗಳನ್ನು ಮಾಡಿಸಿದೆ ಅಂತ ನಾನು ಭಾವಿಸ್ತೇನೆ. ಇವತ್ತು ದೂರದ ರಾಜಸ್ಥಾನದ ರಿತೇಶ್ ಅನ್ನೋರು ಬಂದು ನಮ್ಮವರೇ ಆಗಿ ಕಳೆದ ಕೆಲವು ವರ್ಷಗಳಿಂದ ಈ ಮ್ಯೂಸಿಯಂನ ಕಾರ್ಯದಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಬಹಳ ಸುಂದರವಾದ ಒಂದು ಮ್ಯೂಸಿಯಮನ್ನು ಅವರು ನಮಗೆ ರಚಿಸಿಕೊಟ್ಟಿದ್ದಾರೆ. ಇವತ್ತು ಇಷ್ಟು ದೊಡ್ಡ ಮ್ಯೂಸಿಯಂನ ಸುಂದರ ಕವಾಟಗಳಲ್ಲಿ ಕಲಾತ್ಮಕವಾಗಿ ಜೋಡಿಸಲ್ಪಟ್ಟಿರುವ ಕಣ್ಸೆಳೆಯುವಂಥ ಈ ವಸ್ತುಗಳು ಒಂದು ಕಾಲದಲ್ಲಿ ಶ್ರೀಮಂತರ ಮನೆಯ ಅಟ್ಟಗಳಲ್ಲಿ ಅಥವಾ ಅವರ ಗೋಡೌನ್ಗಳಲ್ಲಿ ಬೇಡದ ವಸ್ತುವಾಗಿ ನಿರುಪಯುಕ್ತ ಅನಿಸ್ಕೊಂಡು ಮೂಲೆಗೆ ಬಿದ್ದಿತ್ತು. ಈ ಹಳೆ ವಸ್ತುಗಳನ್ನು ತರುವವರು ತಂದು ಇವರ ಮೇಜಿನ ಮೇಲೆ ಇಡುವಾಗ ನಾವೆಲ್ಲ ಸ್ವಲ್ಪ ಮೂಗು ಮುಚ್ಕೊಳ್ತಾ ಇದ್ದೆವು. ಯಾಕೆಂದರೆ ಅದು ತುಕ್ಕ ಹಿಡಿದಿರ್ತಾ ಇತ್ತು ಮತ್ತು ಧೂಳು ಅದರಲ್ಲಿ ಮೆತ್ಕೊಂಡಿರ್ತಾ ಇತ್ತು. ಇವತ್ತು ಬೆಳಿಗ್ಗೆ ಒಂದು ಟೈಪ್ ರೆಕಾರ್ಡರ್ ಬಂದಿತ್ತು, ಅದರಲ್ಲಿ ತುಂಬ ಧೂಳು ಮೆತ್ಕೊಂಡಿತ್ತು. ಆದರೆ ಅದು ನಾವು ಆ ರೀತಿ ಮೂಗು ಮುಚ್ಚಿಕೊಂಡ್ರೆ ಅವರು ತಮ್ಮ ಬಿಳಿಯ ಶಾಲಿನಿಂದ ಅದನ್ನು ಒರೆಸಿ ಅದರಲ್ಲಿ ಅದರ ಇಸ್ವಿ ಅಥವಾ ಅದು ಯಾವ ಕಂಪೆನಿ ಇದ್ದಿರ್ಬೋದು ಅಂತ ಹೇಳುವಂಥದ್ದಕ್ಕಾಗಿ ತಡಕಾಡ್ತಾ ಇರೋದನ್ನು ನಾವು ನೋಡಿದ್ದೇವೆ. ಭೂತ ಕನ್ನಡಿ ಇಟ್ಟು ಹುಡುಕಾಡ್ತಾ ಇರ್ತಾರೆ. ತಂದು ಈ ರಾಶಿ ಹಾಕಿದ ವಸ್ತುಗಳನ್ನು ಸಹ ಅದು ಯಾವ ವಸ್ತು ಎಲ್ಲಿ ಇದೆ ಅಂತ ಹೇಳುವಂಥದ್ದು ನಿರಂತರವಾಗಿ ಅವರ ನೆನಪಿನಲ್ಲಿ ಇರ್ತದೆ. ಈ ಜಾಗೃತಿ, ಈ ಪ್ರೀತಿಯೇ ಬಹುಶಃ ಇಷ್ಟು ದೊಡ್ಡ ಮ್ಯೂಸಿಯಂನ ನಿರ್ಮಾಣಕ್ಕೆ ನಾನು ಭಾವಿಸ್ತೇನೆ. ದೇಶದಲ್ಲಿ ಮಾತ್ರವಲ್ಲ, ವಿದೇಶದಲ್ಲಿ ಆಗಲಿ
ಎಲ್ಲೇ ಪ್ರವಾಸಕ್ಕೆ ಹೋದರೂ ಅರ್ಧ ದಿನ ಹಳೆಯ ವಸ್ತುಗಳು ಎಲ್ಲಿ ಸಿಗ್ತದೆ ಅಂತ ಹುಡುಕಾಡೋದ್ರಲ್ಲಿ ಅವರ ಕಾಲ ಕಳೀತಾರೆ. ಆದ್ದರಿಂದ ಈ ಎಲ್ಲ ವಸ್ತುಗಳು, ದೇಶ ವಿದೇಶದ ವಸ್ತುಗಳು ಇವತ್ತು ಮ್ಯೂಸಿಯಂನ ಶೋಭೆಯನ್ನು ಹೆಚ್ಚಿಸ್ತದೆ. ಈ ಮ್ಯೂಸಿಯಂನ ಬಗ್ಗೆ ಇತಿಹಾಸ ತಜ್ಞರಾದ ಚಿಂತಾಮಣಿ ನಂದಗೋಪಾಲ್ ಅವರು ಮಂಜೂಷ ಕರಂಡ ಎನ್ನುವ ಪುಸ್ತಕಗಳಲ್ಲಿ 5 ದಶಕಗಳ ಹೆಗ್ಡೆಯವರನ್ನ ಸಾಧನೆಯನ್ನು ಪ್ರತಿಬಿಂಬಿಸಿದ್ದಾರೆ. ಹಳೆ ಕಾರುಗಳಂತೂ ಅವರ ಮಗಳೇ ಹೇಳುವಂತೆ ಅದು ಅವರ 2ನೇ ದೇಗುಲ. 2 ದಿವಸಕ್ಕೊಮ್ಮೆ ಅಲ್ಲಿಗೆ ಭೇಟಿ ನೀಡಿ ಆ ಕಾರಿನ ಬಣ್ಣ, ವಿನ್ಯಾಸ ಇತ್ಯಾದಿಗಳ ಬಗ್ಗೆ ಸೂಕ್ಷ್ಮ ಸಲಹೆಗಳನ್ನು ನೀಡುತ್ತಿರುತ್ತಾರೆ. ಅವರಷ್ಟೇ ಆಸಕ್ತಿ ಹೊಂದಿರುವ ದಿವಾಕರ ಇರ್ಬೋದು, ದನಕೀರ್ತಿ ಇರ್ಬೋದು, ಇವರ ಉತ್ಸಾಹವೇ ಅವರಿಗೆ ಶಕ್ತಿ. ಈ ತುಪ್ಪಿ ಹಿಡಿದ ಹಳೆ ಕಾರುಗಳು ಲಾರಿಯಿಂದ ತಂದು ಇಳಿಸುವಾಗ ಇದು ಯಾಕಪ್ಪ ಇಲ್ಲಿ ಬಂತು ಅಂತ ನಾವು ಬೈದುಕೊಂಡದ್ದು ಇದೆ. ಆದರೆ ಕೆಲವೇ ತಿಂಗಳಲ್ಲಿ ಅದು ನೂತನ ಮದುಮಗಳ ಹಾಗೆ ಸಿಂಗಾರಗೊಂಡು ಎಲ್ಲರ ಕಣ್ಮನ ಸೆಳೆಯುತ್ತದೆ. ರಾಮನನ್ನು ನಾವು ದೇವರು ಅಂತ ಹೇಳ್ತೇವೆ. ರಾಮ ದೇವರೇ ಆಗಿದ್ದರೂ ಆತನ ಬದುಕಿನಲ್ಲೂ ಅನೇಕ ಆತಂಕದ ಕ್ಷಣಗಳು ಎದುರಾಗುತ್ತಿದೆ. ಆಗೆಲ್ಲ ಭರತ ಲಕ್ಷ್ಮಣರ ಸಹಯೋಗ ಅವರಿಗೆ ಬೇಕೇ ಬೇಕು. ಭಾತೃವಾತ್ಸಲ್ಯಕ್ಕೆ ಮಾದರಿಯಾಗಿ ಅಣ್ಣನ ಭುಜಗಳಾಗಿ ಸದಾ ಬೆಂಗಾವಲಿನಲ್ಲಿ ತೆರೆಮರೆಯಲ್ಲಿ ಶ್ರಮಿಸುತ್ತಿರುವ ಅವರ ಸಹೋದರರು, ಸಹೋದರಿ ಮತ್ತು ಭಾವನ ಬಗ್ಗೆ ಶ್ರೀ ಸಂಪತ್ ಕುಮಾರ್ ಅವರು ರಚಿಸಿರುವ ಕ್ರಿಯಾಶೀಲ ಸಹೋದರರು ಎಂಬ ಪುಸ್ತಕದಲ್ಲಿ ಚಿತ್ರಿಸಲಾಗಿದೆ. ಬಹುಶಃ ಅದು ಇವತ್ತು ಬಿಡುಗಡೆ ಆಗಿಲ್ಲ. ಸ್ವಲ್ಪ ಕವರ್ ಪೇಜಿಗಾಗಿ ಅದನ್ನು ಇನ್ನೊಂದು ಸಲಕ್ಕೆ ಬಿಡುಗಡೆಗೆ ಇಟ್ಟಿದ್ದಾರೆ. ಆದರೂ ಈ ಮೂಲಕ ಅವರ ಸಹೋದರರ ವ್ಯಕ್ತಿತ್ವ, ಕಾರ್ಯತಂತ್ರಗಳ ಪರಿಚಯವನ್ನು ಮಾಡಿದ್ದಾರೆ. ತಂಗಿ ಪದ್ಮಲತಾ ಮತ್ತು ಭಾವ ನಿರಂಜನ್ ಅವರು ಧಾರವಾಡದಲ್ಲಿ ಮೆಡಿಕಲ್ ಕಾಲೇಜನ್ನು ಸಮರ್ಪಕವಾಗಿ ಕಟ್ಟಿ ಬೆಳೆಸಿದ ರೀತಿ ಮತ್ತು ಕ್ಷೇತ್ರದ ಘನತೆಯನ್ನು ಎತ್ತಿ ಹಿಡಿದ ಅವರ ವ್ಯಕ್ತಿತ್ವ ಮತ್ತು ಔದಾರ್ಯಗಳು ಇದರಲ್ಲಿ ಚಿತ್ರಿತವಾಗಿದೆ. ಅಣ್ಣ ತಮ್ಮಂದಿರ ಪ್ರೀತಿಯ ಅನ್ಯೋನ್ಯತೆಯ ಬಗೆಗಿನ ಈ ಪುಸ್ತಕ ಈಗಾಗಲೇ ಬಿಡುಗಡೆಗೆ ಆಗಿ ಬರಬೇಕಾಗಿತ್ತು. ಆದರೆ ಈ ಎಲ್ಲ ವಿಚಾರಗಳನ್ನು ತಿಳಿಬೇಕಾದ್ರೆ ಅದನ್ನು ಓದಿದ್ರಷ್ಟೇ ನಮಗೆ ಗೊತ್ತಾಗುತ್ತೆ. ಪ್ರಖ್ಯಾತ ವಿದ್ವಾಂಸರಾದ ಚಿನ್ನಪ್ಪಗೌಡರ ತುಳುಮಾನ್ಯ ಕೃತಿ ಸಾಕಷ್ಟು ಛಾಯಾಚಿತ್ರಗಳನ್ನೊಳಗೊಂಡು ಅತ್ಯಂತ ಸುಂದರವಾಗಿ ಮೂಡಿಬಂದಿದೆ. ಕ್ಷೇತ್ರದಲ್ಲಿ ವೈಭವೋಪೇತವಾಗಿ ನಡೆದ ನಡಾವಳಿ ಇರ್ಬೋದು, ತುಳು ಸಾಹಿತ್ಯ ಸಮ್ಮೇಳನ ಇರ್ಬೋದು, ತುಳು ಸಮ್ಮೇಳನ ಇರ್ಬೋದು, ಕ್ಷೇತ್ರದಿಂದ ತುಳು ಭಾಷೆ ಸಂಸ್ಕೃತಿಗಳಿಗೆ ಸಂದ ಕೊಡುಗೆಗಳಿರ್ಬೋದು, ಇದನ್ನು ಸವಿವರವಾಗಿ ಅವರು ವಿವರಿಸಿದ್ದಾರೆ. ಅದನ್ನು ಓದಿದಾಗಷ್ಟೇ ಈ ಪುಸ್ತಕದ ವಿಚಾರ ಏನು ಅಂತ ಗೊತ್ತಾಗ್ಬೋದು. ಬೋಧಿಯ ನೆರಳಲ್ಲಿ ಎನ್ನುವ ಪುಸ್ತಕದಲ್ಲಿ ಕ್ಷೇತ್ರದ ಆಧ್ಯಾತ್ಮಿಕ ಕೊಡುಗೆಗಳೇನು ಎನ್ನುವುದರ ಬಗೆಗಿನ ವಿವರಗಳೇ. ಈ ಪುಸ್ತಕದ ಪ್ರಕಟಣೆ, ಮಂಜುವಾಣಿ, ನಿರಂತರ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇತ್ಯಾದಿಗಳ ಬಗ್ಗೆ ಪ್ರೊಫೆಸರ್ ಎಂ.ಇ. ವಿದ್ಯೆ ಅವರು ಬಹಳ ಸುಂದರವಾಗಿ ಬರೆದಿದ್ದಾರೆ. ಹೀಗೆ ಮರಳಿ ಪ್ರಕೃತಿಗೆ ಎನ್ನುವ ಲಕ್ಷ್ಮೀ ಮಚ್ಚಿನ ಅವರ ಕೃತಿ 3 ದಶಕಗಳ ಹಿಂದೆ ಕ್ಷೇತ್ರದಿಂದ ಪುರಾತನ ಭಾರತೀಯ ವೈದ್ಯ ಪದ್ಧತಿಯಾದ ಪ್ರಕೃತಿ ಚಿಕಿತ್ಸೆಯ ಪುನರುಜ್ಜೀವನ, ಆಸ್ಪತ್ರೆ, ಕಾಲೇಜು ಮತ್ತು ಸ್ನಾತಕೋತ್ತರ ಪದವಿಗಳ ಸ್ಥಾಪನೆ ಬಗ್ಗೆ, ಯೋಗ, ನೈತಿಕ ಶಿಕ್ಷಣದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹೊಂದಿದೆ. ದಿವ್ಯ ಜೀವನ ಪುಸ್ತಕದ ಮೂಲಕ ಮಲ್ಲಿಕಾರ್ಜುನ ಬಸಪಾಳ್ಯ ಇವರು ಸಮಕಾಲೀನ ಸಮಸ್ಯೆಗಳಾದ ಮದ್ಯಪಾನ ಇತ್ಯಾದಿಗಳಿಗೆ ಹೆಗ್ಗಡೆಯವರು ಸ್ಪಂದಿಸುವ ರೀತಿ, ಅದನ್ನು ಪರಿಹಾರಕ್ಕಾಗಿ ಕಂಡುಕೊಂಡ ಮಾರ್ಗೋಪಾಯಗಳು, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ. ಮಾತ್ರವಲ್ಲ, ಆಧುನಿಕವಾಗಿ ಯುವಕರನ್ನು ಪೀಡಿಸ್ತಾ ಇರುವಂಥ ಡ್ರಗ್ಸ್ಗಳ ಬಗ್ಗೆಯೂ ಮಕ್ಕಳಲ್ಲಿ ಎಚ್ಚರ ಮೂಡಿಸಬಲ್ಲ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದ ಬಗ್ಗೆಯೂ ಇದು ಹೆಚ್ಚಿನ ಬೆಳಕನ್ನು ಚೆಲ್ಲುತ್ತದೆ. ಸಂಸ್ಕೃತಿ ಸಂಶೋಧನೆ ಪುಸ್ತಕದಲ್ಲಿ ಈಗಾಗಲೇ ಕೈಗೊಂಡಿರುವ ಹಸ್ತಪ್ರತಿ ಮತ್ತು ತಾಳೆಗರಿಗಳ ಸಂಗ್ರಹ, ಸಂರಕ್ಷಣೆ, ಜೋಡಣೆ ಮತ್ತು ಸೂಜಿಗಳ ಬಿಡುಗಡೆ ಬಗೆಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ವಿದ್ವಾಂಸರಾದ ಪಾದೆಕಲ್ ವಿಷ್ಣು ಭಟ್ಟಿಯವರು. ಒಟ್ಟಿನಲ್ಲಿ ಈ ಪುಸ್ತಕಗಳು ಈಗ ತಾನೇ ಅಚ್ಚಿನ ಮನೆಯಿಂದ ಹೊರಬಂದು ತಜ್ಞರ ಸಮ್ಮುಖದಲ್ಲಿ ಅದನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಮುಂದೆ ಅದನ್ನು ಕೆಲವು ಪುಸ್ತಕಗಳನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಹೆಗ್ಗಡೆಯವರ ಸಾಧನೆಯ 10 ಹಲವು ಮಜಲುಗಳಲ್ಲಿ ತಮಗಿಷ್ಟವಾದನ್ನು ಆರಿಸಿ ಓದುವ ಅನುಕೂಲ ಓದುಗರದಾಗಿದೆ. ಹಣ, ಅಂತಸ್ತು ಮತ್ತು ಅಧಿಕಾರ, ಕೆಲಸದ ಒತ್ತಡ ಹೆಚ್ಚಿದಷ್ಟು ಜನರು ಸಾಮಾನ್ಯ ಮನುಷ್ಯರಿಂದ ದೂರವಾಗ್ತಾ ಹೋಗುತ್ತಾರೆ. ಆದರೆ ಎಲ್ಲ ಇದ್ದು ಹಗಲು ರಾತ್ರಿ
ಬಂದ ಭಕ್ತಾದಿಗಳ ಕಷ್ಟ ಸುಖಗಳನ್ನು ವಿಚಾರಿಸಿದ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡುವ ಹೆಗ್ಗಡೆಯವರು ಸದಾ ಜನರಿಗೆ ಹತ್ತಿರವಾಗಿ ಇರುವ ವ್ಯಕ್ತಿ. ಈ ಒಡನಾಟವೇ ಅವರಿಗೆ ಬಹುಶಃ ಹೊಸ ಹೊಸ ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ಒಂದು ಕೈಗೊಳ್ಳುವಲ್ಲಿ ದಾರದೀಪ ಆಗಿದೆ ಅಂತ ನಾನು ಭಾವಿಸ್ತೇನೆ. ಜನರ ಹತ್ತಿರ ಇದ್ದಷ್ಟು ಅವರ ಸಮಸ್ಯೆಗಳನ್ನು ತಿಳ್ಕೊಳ್ಳಿಕ್ಕಾಗುತ್ತೆ. ಆ ಮೂಲಕ ಪರಿಹಾರವಾಗಿ ಏನು ಹೊಸ ಕಾರ್ಯಕ್ರಮಗಳನ್ನು ಮಾಡ್ಬೋದು ಎನ್ನುವ ಚಿಂತನೆಯನ್ನು ಸಹ ಮಾಡಲಿಕ್ಕಾಗ್ತದೆ. ಆದರೆ ಕೆಲವೊಂದು ಯೋಜನೆಗಳ ಪೂರ್ವಭಾವಿಯಾಗಿ ಅವರು ನಮ್ಮೊಂದಿಗೆ ಮಾತಾಡುವಾಗ ಇಂಥ ಒಂದು ಯೋಜನೆ ಸಾಧ್ಯವೇ ಅಥವಾ ಇದು ಸಾಧುವೆ ಅಂತ ನಮಗೆ ಆಲೋಚನೆ ಆಗುತ್ತೆ, ಅನಿಸೋದಿದೆ. ಆದರೆ ಬಾಯ್ಬಿಟ್ಟು ನಾವು ಯಾವತ್ತೂ ಹೇಳೋದಿಲ್ಲ. ಉದಾಹರಣೆಗೆ ರೂಟ್ ಸೆಟ್ ಯೋಜನೆ ಇರ್ಬೋದು. 15 ದಿವಸದಲ್ಲಿ ಒಬ್ಬ ಒಂದು SSLC ಪಾಸಾದ ಹುಡುಗನಿಗೆ ಟ್ರೈನಿಂಗ್ ಕೊಟ್ಟು ಮತ್ತು ಅವನನ್ನು ಸ್ವಉದ್ಯೋಗಿಯಾಗಿ ಮಾಡೋದು ಅಂದರೆ ಇದು ಸಾಧ್ಯವೇ ಅಂತ ನಮ್ಗೆ ಅನಿಸಿದ್ದಿದೆ. ಹಾಗೆ ಹಳಿ ದೇವಸ್ಥಾನಗಳ ರಿಪೇರಿ ಬಗ್ಗೆ ಇರ್ಬೋದು, ಅದನ್ನು ಪುನರ್ನಿರ್ಮಾಣ ಮಾಡೋದು ಎಷ್ಟು ಕಷ್ಟದ ಕೆಲಸ, ಇದು ನಮ್ಮಿಂದ ಸಾಧ್ಯವೇ ಅಂತ ಹೇಳುವಂಥ ಯೋಚನೆ ನಮಗೆ ಅನೇಕ ಸಲ ಕಾಡಿದ್ದಿದೆ. ಆದರೆ ಈ ಎಲ್ಲ ಕಾರ್ಯಗತಗೊಂಡು ಸುಸ್ಥಿರ ಪಡೆದುಕೊಳ್ಳುವವರೆಗೆ ಇದು ಸಾಧ್ಯ, ಇದು ಈ ಕಲ್ಪನೆಯನ್ನು ಸಾಕಾರ ಮಾಡಿಕೊಳ್ಬೋದು ಅಂತ ನಮಗೆ ಅನಿಸ್ತಾ ಇರಲಿಲ್ಲ. ಅದೆಲ್ಲ ಈ ಯೋಜನೆಗಳು ಇವತ್ತು ಸಾಕಾರಗೊಂಡಿದೆ. ಅಸಾಧ್ಯವನ್ನು ಸಾಧ್ಯವಾಗಿಸಿದ ಕೀರ್ತಿ, ಇದರ ಬಗ್ಗೆ ಅವರ ಚಿಂತನೆಯ ಬಗ್ಗೆ ನಮಗೆ ಹೆಮ್ಮೆ ಅನ್ನಿಸ್ತದೆ. ಕುಂಡಿಕಾಯಿ ಗಣಪತಿ ಭಟ್ ಅವರು ರಚಿಸಿದ ಪುರಾತತ್ವ ಸಂರಕ್ಷಣೆ ಎಂಬ ಅವಿಸ್ಮರಣೀಯ ಗ್ರಂಥದಲ್ಲಿ ಈ ವಿಚಾರ ಬರ್ತದೆ. ಇಂಥ ಒಂದು ಕನಸುಗಾರನ ಕನಸುಗಳಲ್ಲಿ ಪಾಲ್ಗೊಳ್ಳುವ ಮತ್ತು ಆ ಕನಸುಗಳು ನೆನಸಾದಾಗ ಆಗುವ ಸಂತಸದಲ್ಲಿ ಭಾಗಿಯಾಗುವ ಸಂಗಾತಿಯಾಗಿದ್ದಕ್ಕಾಗಿ ನಾನು ಸಂಭ್ರಮಿಸ್ತಾ ಇದ್ದೇನೆ. ಇಂಥ ಧೀಮಂತ ವ್ಯಕ್ತಿತ್ವದ ವೇಗಕ್ಕೆ ಹೆಜ್ಜೆ ಹಾಕವಲ್ಲ ಮತ್ತು ಪ್ರೇರಣೆಯಾಗಿ ನಿಲ್ಲಬಲ್ಲ ಶಕ್ತಿ ನನಗೆ ಇಲ್ಲ ಎನ್ನುವ ಅರಿವು ನನಗಿದೆ. ಆದರೆ ಕ್ಷೇತ್ರದ ಘನತೆ ಮತ್ತು ಗೌರವಗಳಿಗೆ, ಅಣ್ಣ ತಮ್ಮಂದಿರೊಳಗಿನ ಬಾಂಧವ್ಯಕ್ಕೆ ಚ್ಯುತಿಬಾರದ ರೀತಿಯಲ್ಲಿ ಸಹಕರಿಸುತ್ತಾ ನನ್ನ ಕೈಲಾದ ಸೇವೆ ಮಾಡಿದ್ದೇನೆ ಎಂಬ ಧನ್ಯತೆ ನನ್ನದಾಗಿದೆ. ಕೊಟ್ಟು ಅವರನ್ನು ಶ್ರೇಷ್ಠರನ್ನಾಗಿಸಿದ್ದಾರೆ. ಆದರೆ ಯಾವತ್ತೂ ಅವರದ್ದು ಶಾಲೆಗೆ ಯಾವತ್ತೂ ಧೂಳು ಅಂಟಿಕೊಂಡದ್ದಿಲ್ಲ. ಅದು ನಿತ್ಯವೂ ನೂತನವಾಗಿ ಬೆಳಗುವ ಸೂರ್ಯನ ಹಾಗೆ ವೈವಿಧ್ಯಮಾನವಾಗಿದೆ. ಆದ್ದರಿಂದ ನಿಮ್ಮನ್ನು ತಾಯಿ ತಂದೆಗಳ ಸ್ಥಾನದಲ್ಲಿ ಕಾಣುವ ನಾವು ಧನ್ಯರು ಅಂತ ಅತ್ಯಂತ ವಿನಯದಿಂದ ಕೃತಜ್ಞತೆಯಿಂದ ಹೇಳುತ್ತಾ, ಇದೀಗ ಸ್ವರ್ಣದರ್ಶನ ಅನ್ನುವಂತಹ ಒಂದು ಚಿತ್ರಸಂಚಯ ಸ್ವರ್ಣದರ್ಶನ ಕಾಫಿ ಟೇಬಲ್ ಬುಕ್, ಇದನ್ನು ಮಾನ್ಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಬಿಡುಗಡೆಗೊಳಿಸಿದರು. ಇದರಲ್ಲಿ ಪೂಜ್ಯ ಕಾರಂದರ ಮತ್ತು ಅವರ ಕುಟುಂಬದ ವಿಶೇಷ ಚಿತ್ರಿಕೆಗಳಿವೆ. ಈ ಶುಭಾವಸರದಲ್ಲಿ ಮಾನ್ಯ ಸಂಸದರು ಅದನ್ನು ಲೋಕಾರ್ಪಣೆ ಮಾಡುತ್ತಾ ಇದ್ದಾರೆ. ಸ್ವರ್ಣದರ್ಶನ ಬಂಧುಗಳೇ, ಅದೆಷ್ಟೋ ಜನ ಹೇಳುತ್ತಿರ್ತಾರೆ ಹೊಸ ಪ್ರೇರಣೆಯಾದದ್ದಿದೆ ಅಂತ. ಹಾಗಾಗಿ ನಮ್ಮೆಲ್ಲರಿಗೂ ಆ ಪ್ರೇರಣೆ ಒದಗಿ ಬರಲಿ ಅಂತ ವಿನಂತಿಸ್ತಾ, ತನ್ನ ರಾಜಕೀಯ ಜೀವನದ ಯಶಸ್ಸಿನ ಹಿಂದೆ ನಮ್ಮಂಥ ಹತ್ತಾರು ಕಿರಿಯ ರಾಜಕಾರಣಿಗಳಿಗೆ ಆದರ್ಶ ಆಗಿರ್ತಕ್ಕಂಥ ರಾಜ್ಯಸಭೆಯ ಸದಸ್ಯರು ಆದರಣೀಯರಾಗಿರ್ತಕ್ಕಂಥ ಆಸ್ಕರ್ ಫರ್ನಾಂಡಿಸ್ ಅವರೇ, ಪರಮ ಪೂಜ್ಯ ಮಾನ್ಯದ ಪೂಜ್ಯ ಶ್ರೀಗಳಾಗಿರ್ತಕ್ಕಂಥ ಪರಮಹಂಸ ಮೋಹನ್ ದಾಸ್ ಸ್ವಾಮೀಜಿಯವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಿರಿಯರೇ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಕಳೆದ ವರ್ಷ ಇದೇ ತಿಂಗಳ 29ನೇ ತಾರೀಕಿನ ದಿನ ಧರ್ಮಸ್ಥಳಕ್ಕೆ ಈ ಜಗತ್ತಿನ ಅದ್ಭುತ ನಾಯಕ ನರೇಂದ್ರ ಮೋದಿಯವರು ಬಂದರು. ನರೇಂದ್ರ ಮೋದಿಯವರ ಹತ್ತಾರು ಕಾರ್ಯಕ್ರಮಗಳನ್ನು ನಾನು ವೀಕ್ಷಣೆ ಮಾಡಿದ್ದೇನೆ. ಧರ್ಮಸ್ಥಳದ ವೇದಿಕೆಯಲ್ಲಿ ಒಂದು ಮಾತಿನ ಉಲ್ಲೇಖವನ್ನು ಮಾಡಿದೆ. ಇವತ್ತು ನಾನು ಪೂಜ್ಯ ಕಾವಂದರಿಗೆ ಸನ್ಮಾನವನ್ನು ಮಾಡ್ತೇನೆ. ಆ ಸನ್ಮಾನ ಮಾಡತಕ್ಕಂಥ ಯೋಗ್ಯತೆ ನನಗಿದೆಯೋ ಗೊತ್ತಿಲ್ಲ, ಆದರೆ ಇವತ್ತು ಯೋಗ್ಯತೆ ಬಂದಿದೆ ದೇವರ ಮತ್ತು ಜನರ ಆಶೀರ್ವಾದದಿಂದ. ಅದಕ್ಕೋಸ್ಕರ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅನ್ನುವಂತಹ ಮಾತಿನ ಉಲ್ಲೇಖವನ್ನು ಪ್ರಧಾನಮಂತ್ರಿಗಳು ಮಾಡಿ ಇವತ್ತು ಮತ್ತೊಂದು ಸಾರಿ ನೆನಪುಗಳ ಅಂಶಗಳನ್ನು ತೆಗೆದು ಹೇಳಿದರು.
ನೀವಿದ್ದ ಆಶೀರ್ವಾದದಿಂದ ಭಾರತವನ್ನು ಜಗತ್ತಿನ ಎತ್ತರಕ್ಕೆ ಏರಿಸುವುದಕ್ಕೆ ನನಗೆ ಆತ್ಮವಿಶ್ವಾಸ ಬಂದಿದೆ. ಕಳೆದ 1 ವರ್ಷದಿಂದ ನಿಮ್ಮ ಆಶೀರ್ವಾದದ ಫಲವಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಲಂಕೆಗೆ ತೆರಳುತ್ತಾನೆ, ರಾವಣನ ಸಂಹಾರವನ್ನು ಮಾಡ್ತಾನೆ. ಸಂಹಾರ ಆದಮೇಲೆ ವಿಭೀಷಣ ನಮಗೆ ಬಹಳ ಹತ್ತಿರ, ರಾಜಕಾರಣಿಗಳಿಗೆ ಬಹಳ ಹತ್ತಿರ ಯಾರು ಕೇಳಿದ್ರೆ ವಿಭೀಷಣ. ಜಗತ್ತಿನಲ್ಲಿ ಮೊತ್ತ ಮೊದಲ ಬಾರಿಗೆ ಪಕ್ಷಾಂತರ ಮಾಡಿದವ ಅದು ವಿಭೀಷಣ, ರಾವಣನ ಪಾರ್ಟಿಯಿಂದ ರಾಮನ ಪಾರ್ಟಿ. ಹಾಗಾಗಿ ವಿಭೀಷಣ ಬಂದು ರಾಮನ ಪಾದಕ್ಕೆ ಎರಗಿ ಹೇಳ್ತಾನೆ, ರಾಮ, ಲಂಕೆಯ ಅಧಿಪತ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ರಾವಣನ ಸಂಹಾರ ಆಗಿದೆ. ಇವತ್ತಿನಿಂದ ಈ ಅಧಿಕಾರವನ್ನು ಪಡೆಯುವ ಹಕ್ಕಿರ್ತಕ್ಕಂಥದ್ದು ನಿನಗೆ. ಹಾಗಾಗಿ ಇಂದಿನಿಂದ ಈ ಸ್ವರ್ಣ ಭೂಮಿಯಾಗಿರ್ತಕ್ಕಂಥ ಲಂಕೆಯ ಅಧಿಕಾರವನ್ನು ನೀನು ಪಡಿಬೇಕು ಅಂತ ಹೇಳ್ತಾರೆ. ಲಕ್ಷ್ಮಣನಿಗೆ ಅನ್ನಿಸ್ತದೆ 14 ವರ್ಷ ನಾವು ಕಾಡಿಗೆ ಬಂದಾಗಿದೆ, ಹೋದಾಗ ಭಾರತ ಇವತ್ತಿನ ಹಾಗೆಯಲ್ಲಿ ಅದರ ಅಧಿಕಾರ ಬಿಟ್ಟು ಕೊಡೋದಿದ್ರೆ ಸಮಸ್ಯೆ ಆಗುತ್ತೆ, ಮತ್ತೆ ಕಾಡಿನಲ್ಲಿ ಉಳಿಬೇಕಾಗುತ್ತೆ, ಅನ್ನ ಇಲ್ಲೇ ಇದು ಬಿಡೋಣ. ರಾಮ ಬಹಳ ಸುಂದರವಾಗಿ ಹೇಳ್ತಾನೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯತಿ. ಹೆತ್ತ ತಾಯಿ ಮತ್ತು ಹೆತ್ತ ನಾಡು ನನಗೆ ಸ್ವರ್ಗಕ್ಕಿಂತ ಮಿಗಿರುವಂತ ಆ ರೀತಿಯಲ್ಲಿ ಆದರ್ಶವಾಗಿ ನಡೆದವರು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಇವತ್ತು ರಾಮನ ಎತ್ತರಕ್ಕೆ ಏರಿದ್ದಾರೆ. ಅವರಿಗೆ 50 ವರ್ಷಗಳ ಕಾಲದ ಈ ಪಟ್ಟಾಭಿಷೇಕಕ್ಕೆ ನಾನು ಜಿಲ್ಲೆಯ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಭಿನಂದನೆ. ರಾಮಾಡಳಿತ ಅಂತ ಹೇಳ್ತೇವೆ, ರಾಮರಾಜ್ಯ. ನನಗನಿಸಿದ ಧರ್ಮಸ್ಥಳದಲ್ಲಿ ರಾಮರಾಜ್ಯ ಅಲ್ಲವೇ ಇನ್ನೇನಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳುವ ಪರಿಸ್ಥಿತಿಯನ್ನ, ರಾಮನ ಎತ್ತರಕ್ಕೆ ಸೀತೆ ಎಷ್ಟು ಕಾರಣೀಭೂತಳಾಗ್ತಾಳ ಅಷ್ಟೇ ಹೇಮಾವತಿ ಹೆಗ್ಗಡೆಯವರ ಆದರ್ಶ ಪುರುಷ ವೀರೇಂದ್ರ ಹೆಗ್ಗಡೆಯವರ ಹಿಂದೆ ನಿಂತು ಸೀತೆ ಎತ್ತರಕ್ಕೆ ಭರತ ಮತ್ತು ಲಕ್ಷ್ಮಣ, ಹರ್ಷೇಂದ್ರ ಮತ್ತು ಸುರೇಂದ್ರ ಅವರ ಹಿಂದಿರತಕ್ಕಂಥ ಶಕ್ತಿಗಳು. ಒಂದು ರಾಮನ ಆದರ್ಶ ಕುಟುಂಬ ದೇಶದಲ್ಲಿ ಜಗತ್ತಿನಲ್ಲಿ ಎಲ್ಲಿದೆ ಹೇಳಿದ್ರೆ ಅದು ಧರ್ಮಸ್ಥಳದಲ್ಲಿ ಕಾಲಂತರ ಗೂಡಿನಲ್ಲಿದೆ ಅಂತ ನಾವು ಹೆಮ್ಮೆಯಿಂದ ಹೇಳಬಹುದು. ಯಾಕಿದ್ರು ಉಲ್ಲೇಖ ಮಾಡಿದೆ. ರಾಮ ಬಹಳ ಸುಂದರವಾಗಿರ್ತಕ್ಕಂಥ ಬಿಲ್ಲುಗಾರ, ಬಹಳ ಸೂಕ್ಷ್ಮತೆ ಇರತಕ್ಕಂಥವ. ನಮ್ಮ ಕಾವಂತರಿದ್ದಾರಲ್ಲ, ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಛಾಯಾಚಿತ್ರಗಾರ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಭಾವಚಿತ್ರವನ್ನು ತೆಗೆಯುತ್ತದೆ. ರಾಮ ಬಹಳ ಸುಂದರವಾಗಿರ್ತಕ್ಕಂಥ ಆಡಳಿತವನ್ನು ಕೊಟ್ಟವ. ಇವತ್ತು ನಮ್ಮ ದೇಶದಲ್ಲಿ ಬಹಳ ಒಂದು ದೇವಸ್ಥಾನಗಳ ಮುಖಾಂತರ, ಧರ್ಮಕ್ಷೇತ್ರಗಳ ಮುಖಾಂತರವಾಗಿ ಒಂದು ಆಡಳಿತವನ್ನು ಸರ್ಕಾರಕ್ಕೆ ಸರಿಯಾಗಿ ಸರ್ಕಾರಕ್ಕೆ ಮಾರ್ಗದರ್ಶನ ನೀಡುವಂತೆ ಕೊಡುವಂತ ಒಂದು ಸರ್ಕಾರ ಇದ್ರೆ ಅದು ಧರ್ಮಸ್ಥಳದ ಆಡಳಿತ. ಬಹಳ ಸುಂದರವಾಗಿರ್ತಕ್ಕಂಥ ಆಡಳಿತ ಮುಖಾಂತರ ಒಂದು ಪರಂಪರೆ. ಹಾಗಾಗಿ ಧರ್ಮಸ್ಥಳದಲ್ಲಿ ಒಂದು ದೇವಸ್ಥಾನ ನಮಗೆ ಹಿರಿಯರು ಹೇಳಿದರು, ಇದು ಶ್ರದ್ಧಾ ಕೇಂದ್ರಗಳು. ದೇವಸ್ಥಾನಗಳನ್ನ ಶ್ರದ್ಧಾ ಕೇಂದ್ರ ಅಂತ. ಯಾಕೆ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ರಾಜಾಡಳಿತದ ಆಶ್ರಯದಲ್ಲಿ ದೇವಸ್ಥಾನಗಳಿದ್ದವು. ರಾಜರ ಸಹಕಾರದಿಂದ ದೇವಸ್ಥಾನಗಳು ನಡೀತಿದ್ದು, ರಾಜ್ಯಕ್ಕೆ ಅನುಕೂಲಗಳಾದಾಗ ಆ ದೇವಸ್ಥಾನದ ಆಶ್ರಯದಲ್ಲಿ ಆಡಳಿತ ನಡೀತಿತ್ತು. ಹೇಳಿದ್ರೆ ಆ ದೇವಸ್ಥಾನದ ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳು, ಆರೋಗ್ಯದ ಚಿಂತನೆಗಳು, ಸಂಸ್ಕಾರ ಭರಿತವಾಗಿರ್ತಕ್ಕಂಥ ಯೋಚನೆಗಳು, ಸಂಸ್ಕೃತಿ ಯುಕ್ತವಾಗಿರ್ತಕ್ಕಂಥ ಚಿಂತನೆಗಳು, ಮೂಢನಂಬಿಕೆಗೆ ವಿರುದ್ಧವಾಗಿರ್ತಕ್ಕಂಥ ಆಚರಣೀಯ ಪದ್ಧತಿಗಳನ್ನು ತಿಳಿಸಿಕೊಡ್ತಕ್ಕಂಥ ಕಾರ್ಯ ಆಗಬೇಕು. ನನಗೆ ಅನಿಸ್ತದೆ ಧರ್ಮಸ್ಥಳದ ಈ ಎಲ್ಲ ಕಾರ್ಯಗಳು ನಡೀತದೆ. ಇವತ್ತು 10 ವಿದ್ಯಾಸಂಸ್ಥೆಗಳ ಮುಖಾಂತರ ಬಡವರಿಗೆ ಶಿಕ್ಷಣವನ್ನು ಕೊಡುವುದರಿಂದ ಹಿಡಿದು KG-ಯಿಂದ ಹಿಡಿದು PG-ಯವರೆಗೆ ಒಂದು ಶಿಕ್ಷಣ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸಂಸ್ಥೆ ಇದ್ರೆ ಧಾರ್ಮಿಕ ಕ್ಷೇತ್ರದಲ್ಲಿ ಇವತ್ತು ಧರ್ಮಸ್ಥಳ. ಇವತ್ತು ವೈದ್ಯಕೀಯ ಶಿಕ್ಷಣದಂತ ಶ್ರೇಷ್ಠವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು ಧಾರವಾಡದಂಥ ಪ್ರದೇಶಗಳಲ್ಲಿ ನಡೆಸುವುದರ ಮುಖೇನ ಶಿಕ್ಷಣಕ್ಕೆ ಆದ್ಯತೆಯನ್ನು ಈ ಕ್ಷೇತ್ರ ಕೊಟ್ಟಿದೆ. ಆರೋಗ್ಯದ ಮುಖಾಂತರ ಹಳ್ಳಿಗಳಿಗೆ ಸಂಚಾರಿ ಆಸ್ಪತ್ರೆಗಳನ್ನು ಕಳಿಸುವುದರ ಮುಖಾಂತರ ಹಳ್ಳಿಯಲ್ಲಿರ್ತಕ್ಕಂಥ ಬಡವರ ಬದುಕಿಗೆ ಬಂಗಾರವಾಗಿರ್ತಕ್ಕಂಥ ಆರೋಗ್ಯ ಔಷಧಗಳ ಚಿಂತನೆಗಳು ಈ ಕ್ಷೇತ್ರದ. ಇವತ್ತು ವಸತಿಯ ಮುಖಾಂತರ ಸ್ವಸಹಾಯ ಸಂಘಗಳ ಮುಖಾಂತರ ಜನರಿಗೆ ಬದುಕುಗಳನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಇಲ್ಲಿಯ ಚಿಂತನೆಗಳು. ಧಾರ್ಮಿಕ ಕ್ಷೇತ್ರಗಳಲ್ಲಿ ಧರ್ಮಸ್ಥಾನಗಳ ಅಡಿಯಲ್ಲಿ ದೇವಸ್ಥಾನಗಳ ಪುನರ್ ನಿರ್ಮಾಣ ಕಾರ್ಯಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಈ ಕ್ಷೇತ್ರದ ಕೆಲಸ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ 2-2.5 ಸಾವಿರ ದೇವಸ್ಥಾನಗಳು ದೈವಸ್ಥಾನಗಳು ಜೀರ್ಣೋದ್ಧಾರ ಆಗಿದ್ರೆ ಅದಕ್ಕೆ ಪೂರ್ಣ ಪ್ರಮಾಣದ ಧರ್ಮಸ್ಥಳದ ಆಶ್ರಯವೇ ಕಾರಣೀಭೂತ ಅಂತ ಹೇಳಬಹುದು. ಇವತ್ತು ಜನಜಾಗೃತಿ ವೇದಿಕೆಯ ಮುಖಾಂತರ 10 ಜನರ ಬದುಕನ್ನು ಹಸನು ಮಾಡತಕ್ಕಂಥ ಕೆಲಸ. ಯಾರೆಲ್ಲ ಮಾದಕ ಪ್ರಿಯರಾಗಿ ಬದುಕಿದ್ದಾರೆ ಅವರ ಬದುಕಿನಲ್ಲಿ ಮೋದಕತೆಯನ್ನು ತರುವಂತ ಕೆಲಸ ಜನಜಾಗೃತಿಯ ಧರ್ಮಸ್ಥಳದ ಮುಖಾಂತರ ಆಗಿದೆ. ಇವತ್ತು ಸರ್ಕಾರವೇ ಧರ್ಮಸ್ಥಳದ
ಈ ರಾಜ್ಯದಲ್ಲಿ ಸಾರಾಯಿ ನಿಷೇಧವನ್ನು ಮಾಡುವುದಕ್ಕೆ ಪ್ರೇರಣೆ ಧರ್ಮಸ್ಥಳದ ಪೂಜ್ಯ ಕಾವಂದರ ಜನಜಾಗೃತಿ. ಇವತ್ತು ಮೂಢನಂಬಿಕೆಗಳ ವಿರುದ್ಧವಾಗಿರ್ತಕ್ಕಂಥ ಚಿಂತನೆ, ನಂಬಿಕೆ ಹೇಳಿದರೆ ಏನು ಅನ್ನುವಂಥದ್ದನ್ನು ತಿಳಿಸಿಕೊಡ್ತಕ್ಕಂಥ ಕೆಲಸ ಆಗಿದೆ. ಇದೆಲ್ಲವೂ ಯಾವತ್ತಾಗಿದೆ ಅಂತ ಹೇಳಿದರೆ, ಆಶ್ಚರ್ಯ ಪಡ್ತಕ್ಕಂಥ ಕೆಲಸ ಯಾವುದು ಅಂತ ಹೇಳಿದರೆ, ಪೂಜ್ಯ ಹೆಗ್ಗಡೆ ಅವರಿಗೆ ಬಹಳ ಸಣ್ಣ ಪ್ರಾಯದಲ್ಲಿ ಅಧಿಕಾರ ಸಿಕ್ಕಿತು. ಇವತ್ತು 50 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಪಯಣದಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ರಹಿತ, ಕಳಂಕ ರಹಿತವಾಗಿರ್ತಕ್ಕಂಥ ಆಡಳಿತವನ್ನ ಧರ್ಮಸ್ಥಳ ತೋರಿಸಿಕೊಟ್ಟಿದೆ. ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಹೇಳಿದ್ರೆ ಇದು ರಾಮಾದರ್ಶವಾಗಿರ್ತಕ್ಕಂಥ ಆಡಳಿತ. ಹಾಗಾಗಿ ಹೇಳಿದ್ರೆ ರಾಮನ ಎತ್ತರಕ್ಕೆ ಇವತ್ತು ಈ ಕ್ಷೇತ್ರ, ರಾಮನ ಎತ್ತರಕ್ಕೆ ಇವತ್ತು ಪೂಜ್ಯ ಹೆಗ್ಗಡೆ ಅವರು ಹೇಳಿದ್ದಾರೆ. ಇವತ್ತು ಇಲ್ಲಿ ನಡೆತಕ್ಕಂಥ ವಿಶ್ವಕರ್ಮನ ದೃಷ್ಟಿಕೋನ ನನಗೆ ಅನಿಸ್ತದೆ, ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ ವಿಶ್ವಕರ್ಮನ ದೃಷ್ಟಿಕೋನ ಇದೆ. ಯಾವುದೇ ವಸ್ತುವನ್ನು ನೋಡಿದ್ರೆ, ಯಾವುದೇ ಕಟ್ಟಡವನ್ನು ನೋಡಿದ್ರೆ ಅತ್ಯದ್ಭುತವಾಗಿ ನಿರ್ಮಾಣ ಮಾಡತಕ್ಕಂಥ, ಅದಕ್ಕೆ ಮಾರ್ಗದರ್ಶನ ಮಾಡತಕ್ಕಂಥ ಎಲ್ಲ ಯಾವುದು ಹೇಳಿದ್ರೆ ಅದು ಪೂಜ್ಯ ವೀರೇಂದ್ರ ಹೆಗ್ಗಡೆ. ಇವತ್ತು ನಾನು ಕಳೆದ 1 ವಾರದ ಹಿಂದೆ ಮಂಜೂಷವನ್ನು ನೋಡಿದೆ. ನನಗೆ ಆಶ್ಚರ್ಯ, ನನಗೆ ಅನಿಸಿದ್ರೆ ನಮ್ಮ ದೇಶದಲ್ಲಿ ಇಷ್ಟು ದೊಡ್ಡದಾಗಿರ್ತಕ್ಕಂಥ ವಸ್ತು ಸಂಗ್ರಹಾಲಯ ಇನ್ನಿಲ್ಲ, ಇನ್ನೊಂದಿಲ್ಲ. ಅದರ ನಿರ್ಮಾಣ ಅದ್ಭುತವಾಗಿ ನೋಡಿ ಬಂದಿದೆ. ಅದಕ್ಕಿಂತ ಹೆಚ್ಚು ಅಲ್ಲಿ ನಿಂತಿರ್ತಕ್ಕಂಥ ಹಳೆಯ ಕುದುರೆ ಕಾರುಗಳ ಇವತ್ತು ಅದು ಆಗಿರ್ತಕ್ಕಂಥ ಸುಂದರೀಕರಣ, ಅದರಲ್ಲಿರ್ತಕ್ಕಂಥ ಪೂಜ್ಯ ಹೆಗ್ಗಡೆಯವರ ಸಣ್ಣ ಸಣ್ಣ ಕಲ್ಪನೆಗಳು, ಆ ಕಾರುಗಳನ್ನು ಇವತ್ತು ಓಡಾಟದ ಸ್ಥಿತಿಯಲ್ಲಿ ಇಟ್ಟಿರ್ತಕ್ಕಂಥ ಒಂದು ಸರ್ಕಾರವು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಕೆಲಸವನ್ನ ಇವತ್ತು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮಾಡಿದ್ದಾರೆ. ಹಾಗಾಗಿ ಧರ್ಮ ದೇವತೆಗಳ ಸಂದೇಶ ಮತ್ತು ಆದೇಶವನ್ನು ಜನಮಾನಸಕ್ಕೆ ಮುಟ್ಟಿಸಿದ ಒಬ್ಬ ದಾರ್ಶನಿಕ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಇವತ್ತು 50 ವರ್ಷಗಳ ಪಟ್ಟಾಭಿಷೇಕದ ಮುಖೇನವಾಗಿ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ರಾಷ್ಟ್ರಕ್ಕೆ ಮಾದರಿಯಾಗಿರ್ತಕ್ಕಂಥ ಅದ್ಭುತ ಚಿಂತನೆಗಳನ್ನು ಈ ಕ್ಷೇತ್ರದ ಮುಖಾಂತರ, ಒಂದು ಧಾರ್ಮಿಕ ಕ್ಷೇತ್ರ ಹೇಗೆ ಸಮಾಜವನ್ನು ಪರಿವರ್ತನೆ ಮಾಡಬಲ್ಲದು ಅನ್ನುವುದಕ್ಕೆ ಧರ್ಮಸ್ಥಳವೇ ಸಾಕ್ಷಿಭೂತ. ಅದಕ್ಕೆ ವೀರೇಂದ್ರ ಹೆಗ್ಗಡೆಯವರೇ ಕಾರಣೀಭೂತ. ಮತ್ತೊಮ್ಮೆ ಅಭಿನಂದನೆ, ಪ್ರಣಾಮಗಳನ್ನು ಸಮರ್ಪಿಸಿದ ನಿಮ್ಮ ಕಾರ್ಯಕ್ಕೆ ನಿಮ್ಮ ಆಶೀರ್ವಾದದಿಂದ ನಮ್ಮ ಜಿಲ್ಲೆ, ನಮ್ಮ ರಾಷ್ಟ್ರ ಜಗದ್ಗುರು ಭಾರತ ಆಗಲಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಆಶೀರ್ವಾದವನ್ನು ಕೇಳ್ತಾ ಶತ ಪ್ರಣಾಮಗಳನ್ನು ಅರ್ಪಿಸಿ ಮಾಡುತ್ತಾರೆ. ಪೂಜ್ಯ ಕಾವಂದರು ಹೇಳಿದಂತೆ ಈ ಒಂದು ಪಟ್ಟಾಭಿಷೇಕದ ಸಂದರ್ಭಕ್ಕೋಸ್ಕರ ನೀವಿಷ್ಟೆಲ್ಲ ಅದ್ದೂರಿಯಾಗಿ ಅದನ್ನು ಮಾಡಬೇಕಾದದ್ದಿಲ್ಲ. ನಿಮ್ಮ ಸಂತೋಷಕ್ಕಾಗಿ ಸಾಂಕೇತಿಕವಾಗಿ ಮಾಡಿ, ಆದರೆ ಅದಕ್ಕೆ ವಿನಿಯೋಗವಾಗುವಂತಹ ಏನು ದುಡ್ಡಿದೆ ಅದನ್ನು ಲೋಕದಲ್ಲಿ ನೊಂದವರ ಕಣ್ಣೀರು ಒರೆಸುವುದಕ್ಕಾಗಿ ನಾವು ವಿನಿಯೋಗ ಮಾಡೋಣ ಅನ್ನುವ ಮಾರ್ಗದರ್ಶನವನ್ನು ಪೂಜ್ಯ ಕಾವಂದರು ಮಾಡಿದರು. ಅವರ ಮಾತುಗಳೇ ಮಂತ್ರವಾಗಿ ಅಂಗೀಕರಿಸುವ ಸಜ್ಜನರು ಅದನ್ನು ಒಪ್ಪಿ ತಾವು ಇವತ್ತು ಸಂಗ್ರಹಿಸಿದಂತಹ ನಿಧಿಯನ್ನು ಪೂಜ್ಯ ಕಾವಂತರ ಸಮ್ಮುಖದಲ್ಲಿ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ UT ಖಾದರ್ ಅವರ ಮೂಲಕ ನೀಡುತ್ತಾರೆ. ಡಾಕ್ಟರ್ LH ಮಂಜುನಾಥ್ ಅವರು, ಸೀತಾರಾಮ್ ತೋಡ್ಪಾಡಿತಾಯ್ ಅವರು, ಪಾರ್ಶ್ವನಾಥ್ ಜೈನ್, ಗೋಪಾಲ್ ಮೆನನ್, ಲಕ್ಷ್ಮೀನಾರಾಯಣರಾವ್, ವೀರು ಶೆಟ್ಟಿ, ಧನಕೀರ್ತಿ ಅರಿಗ, ಶ್ರೀನಿವಾಸರಾವ್ ಪಿ, ಕೃಷ್ಣ ಶೆಟ್ಟಿ, ಪ್ರಭಾಕರ್ ಡಿ, ಶಂಕರ ತುಲಾ ತಾವುಗಳೆಲ್ಲ ವೇದಿಕೆಗೆ ಮಾಡೋಣ. ಬದುಕಿನ ಇಂತಹ ಸಾರ್ಥಕ್ಯದ ಕ್ಷಣಗಳು ಮತ್ತೆ ನಮ್ಮ ಬದುಕಿನಲ್ಲಿ ಒದಗಿ ಬರುವಂತೆ ಪೂಜ್ಯರ ಅನುಗ್ರಹವಿರಲಿ. ಮುಂದಕ್ಕೆ ಚಿನ್ನದ ಹೆಜ್ಜೆ ಅನ್ನುವಂತಹ ಬಂಧುಗಳೇ, ಇಂದು ಇಲ್ಲಿ ಪ್ರಕಟಗೊಂಡಿರುವಂತಹ ಪುಸ್ತಕಗಳು ವೇದಿಕೆಯ ಸಭಾಂಗಣದ ಹೊರಭಾಗದಲ್ಲಿ 2 ಕೌಂಟರ್ಗಳಲ್ಲಿ ಲಭ್ಯ ಇದೆ. ರಿಯಾಯಿತಿ ದರದಲ್ಲಿ ನಮ್ಮನಾಡಿನ ಪವಿತ್ರ ಪುಣ್ಯಕ್ಷೇತ್ರ ದೈವ ದೇವರುಗಳ ನೆಲೆಬೀಡು ಪವಿತ್ರ ನದಿ ನೇತ್ರಾವತಿಯ ತಟದಲ್ಲಿ ಅರಳಿ ನಿಂತಿರುವ ಧರ್ಮಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಇಲ್ಲಿ ಧರ್ಮಾಧಿಕಾರಿಗಳಾಗಿ ಕಂಗೊಳಿಸುತ್ತಾ ಅನ್ನದಾನ, ವಿದ್ಯಾದಾನ, ಔಷಧದಾನ ಹಾಗೂ ಅಭಯದಾನಗಳೆಂಬ ಚತುರ್ಧಾನ ಪರಂಪರೆಯನ್ನು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಭಕ್ತಾದಿಗಳ ಅನುಕೂಲಕ್ಕೆ ಸ್ಥಾಪಿಸಿದ ಅನ್ನಪೂರ್ಣ ಛತ್ರ, ಕಾರು ಸಂಗ್ರಹಾಲಯ, ಮಂಜೂಷ ವಸ್ತು ಸಂಗ್ರಹಾಲಯ, ವಸತಿ ಗೃಹಗಳು ಕ್ಷೇತ್ರದ ಅಭಿವೃದ್ಧಿಗೆ. ಯಾವಾಗ ಪರಮಪೂಜ್ಯ ಕಾವಂದರು ಅಧಿಕಾರ ವಹಿಸುವಾಗ ನಾನೊಂದು ದೇವರನ್ನು ಈ ಭೂಮಿಗೆ ತರಲಿಲ್ಲ. ಆದರೆ ದೇವರು ಬಹುಶಃ ಪರಮಪೂಜ್ಯ ಕಾವಂದರು 50 ವರ್ಷ ನಮ್ಮ ಸ್ವರ್ಣಮ ಸಂಘವ ಸಂದರ್ಭದಲ್ಲಿ ಈ ಒಂದು ವೇದಿಕೆ ಹಂಚು ಮಾಡಿಕೊಂಡ ಅವಕಾಶ ಪರಮಾದ ಕೊಟ್ಟದನ್ನು
ದೇವರು ಕೊಟ್ಟಂಥ ಭಾಗ್ಯ ಅಂತ ನಾನು ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಮಗೆಲ್ಲರಿಗೂ ಅತ್ಯಂತ ಆದರಣೀಯರು ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಾಭಿಮಾನದ ವ್ಯಕ್ತಿಯಾಗಿ ಪರಮಪೂಜ್ಯ ಕಾವಂದರನ್ನು ಯಾವಾಗಿ ಹೇಳ್ತೇವೆ ಅಂತ ಹೇಳಿದರೆ, ಎಲ್ಲ ವಿಧದಲ್ಲಿ ನಾವು ನೋಡುವಾಗ ಬಹುಶಃ ಎಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿ ಕೂಡುವಂಥ ಎಲ್ಲ ವ್ಯಕ್ತಿತ್ವ ರೂಪಿಸಿಕೊಂಡು ಇವತ್ತು ಬಂದಿದ್ದೇವೆ. ಬಹುಶಃ 20ನೇ ವರ್ಷದ ವಯಸ್ಸಿನಲ್ಲಿ ನಾವೆಲ್ಲ ಬಹುಶಃ ಫುಟ್ಬಾಲ್ ಮತ್ತು ಕ್ರಿಕೆಟ್ ಆಡುವಂಥ ಸಂದರ್ಭದಲ್ಲಿ ಕಾವಂದರು ಈ ಅತ್ಯಂತ ಪಾವಿತ್ರ್ಯತೆಯ ಮತ್ತು ಅತ್ಯಂತ ಶ್ರದ್ಧಾಪೂರ್ವಕವಾದ ಧಾರ್ಮಿಕ ಕ್ಷೇತ್ರದ ಧರ್ಮಾಧಿಕಾರಿ ಅಧಿಕಾರ ವಹಿಸಿಕೊಂಡು ಈ ದೀರ್ಘಕಾಲದ ಆ ಒಂದು ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡು ಇವತ್ತಿಗೂ ಕೂಡ ಇಡೀ ನಮ್ಮ ದೇಶಕ್ಕೆ ಇವತ್ತು ಸಂದೇಶ ಮತ್ತು ಮಾರ್ಗದರ್ಶನ ಕೊಡುವಂಥ ವ್ಯಕ್ತಿತ್ವ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಿಕ್ಕಿದಂಥ ಅತ್ಯಂತ ದೊಡ್ಡ ಗೌರವ ಅಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ಈ ಕ್ಷೇತ್ರವನ್ನು ಧಾರ್ಮಿಕ ಕ್ಷೇತ್ರ ಜೊತೆಯಲ್ಲಿ ನಾನು ಇಂಡಿಯಾ ಟುಡೇಯಲ್ಲಿ ನಾನು ಓದುವಾಗ ಒಂದು ಮಾತನ್ನು ಓದಿದ್ದೆ. ಭಾರತ ದೇಶದ ಅತ್ಯಂತ ಸ್ವಚ್ಛತೆಯ ದೇವಸ್ಥಾನ ಯಾವುದಂತ ಹೇಳಿದರೆ ಅದು ಧರ್ಮಸ್ಥಳ ದೇವಸ್ಥಾನ ಅಂತ ಹೇಳಿದಾಗ ನಮಗೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆ ಆಗುವಂಥ ವಿಚಾರ. ನಾನು ಡೆಲ್ಲಿಯಲ್ಲಿ ಹೋದ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲಿದ್ದ ಜಿಲ್ಲೆಯವರಿಗೆಲ್ಲ ಹೇಳಿದೆ, ಇನ್ನು ನಮ್ಮ ಜಿಲ್ಲೆಯಲ್ಲಿರುವಂಥ ದೇವಸ್ಥಾನ ಅಂತ ಹೇಳಿ ನಮಗೆ ಅತ್ಯಂತ ಸಂತೋಷದ ವಿಚಾರ ಆಗಬಹುದು. ಬಹುಶಃ ಈ ಧಾರ್ಮಿಕ ಕ್ಷೇತ್ರದ ಜೊತೆಯಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಬರೀ ಧಾರ್ಮಿಕ ಕ್ಷೇತ್ರದ ಜೊತೆಯಲ್ಲಿ ಅದು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಬಹುಶಃ ಆರೋಗ್ಯ ಕ್ಷೇತ್ರಕ್ಕೆ ಎಲ್ಲ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಈ ಕ್ಷೇತ್ರವನ್ನು ಇವತ್ತು ಎಲ್ಲ ವಿಧದಲ್ಲಿ ಕೂಡ ಒಂದು ಮಾದರಿ ಕ್ಷೇತ್ರವಾಗಿ ಪರಿವರ್ತನೆ ಆಗಿದೆ. ಕೊಟ್ಟಂಥ ಹಲವಾರು ಕಾರ್ಯಕ್ರಮವನ್ನು ನೋಡುವಾಗ ಇವತ್ತು ಗ್ರಾಮೀಣ ಅಭಿವೃದ್ಧಿ ಯೋಜನೆಯಲ್ಲಿ ಸಮಾಜ ಕಟ್ಟಕಡೆ ಸಮಾಜ ವ್ಯಕ್ತಿ ಕೂಡ ಸ್ವಾಭಿಮಾನ ಬದುಕುವಂಥ ಅವಕಾಶ ಜಿಲ್ಲೆಯಲ್ಲಿ ಕೊಟ್ಟಿದ್ರೆ ಅದು ಬಹುಶಃ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಕೂಡ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಹುಶಃ ಯುವಕ ಮಿತ್ರರಾಗಿದ್ದಂಥ ಸಂದರ್ಭದಲ್ಲಿ ಒಂದು ಪುಸ್ತಕ ಮಕ್ಕಳ ಪುಸ್ತಕಕ್ಕೆ ಬೇಕಾದರೂ ಕೂಡ ಆ ತಾಯಂದಿರು ಬೇರೆ ಸಂಘ ಸಂಸ್ಥೆಯವರು ಬಹುಶಃ ನಾವು ಪುಸ್ತಕ ವಿತರಣೆ ಮಾಡೋದ ಪರಿಸ್ಥಿತಿ ಇತ್ತು. ಉಚಿತವಾಗಿ ಪುಸ್ತಕ ವಿತರಣೆ ಮಾಡೋದು ವಿಚಾರ ಇದೆ. ಇವತ್ತು ಬಹುಶಃ ಯಾವ ತಾಯಂದಿರು ಕೂಡ ಇವತ್ತು ಅವರ ಮಕ್ಕಳ ಶಿಕ್ಷಣಗೋಸ್ಕರ ಇನ್ನೊಬ್ಬರ ಪುಸ್ತಕ ಕೊಡೋದು ಬಹಳಷ್ಟು ಕಡಿಮೆ. ಯಾಕೆ ಅಂತ ಹೇಳಿದರೆ ಎಲ್ಲರೂ ಕೂಡ ಸ್ವಸಹಾಯ ಸಂಘದಲ್ಲಿ ಸೇರಿಕೊಂಡು ಅವರ ಸ್ವಾಭಿಮಾನ ಬದುಕಿಗಾಗಿ ಬೇಕಾಗುವಂಥ ಎಲ್ಲ ಯೋಜನೆಗಳು ಇದರ ಮುಖಾಂತರ ಬಂದದ್ದು ಕಾರಣ ನಾನು ಬಹಳ ನಿಜವಾಗಿ ನನಗೆ ಬಹಳ ಅದನ್ನು ಅರ್ಥ ಮಾಡಿ ನಾನು ನೋಡಿಕೊಂಡಿರ್ತಕ್ಕ ಇಂಥ ಹಲವಾರು ಕಾರ್ಯಕ್ರಮಗಳು ಕ್ರಾಂತಿಕಾರಿ ಬದಲಾವಣೆ ಉಂಟಾಗಿದೆ. ಸರ್ಕಾರ ಬೇರೆ ಯೋಜನೆಯನ್ನು ಸಮಾಜ ಕಟ್ಟಕಡೆ ಜನರಿಗೆ ಮುಟ್ಟಿಸಲಿಕ್ಕೆ ಎಲ್ಲ ಕಾರ್ಯಕ್ರಮ ಬಹುಶಃ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ತಂದಿದೆ. ಪಾನಮುಕ್ತವಾದ ಸಮಾಜ ಇವತ್ತು ನಿರ್ಮಾಣ ಮಾಡಬೇಕು ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಈ ರಾಜ್ಯದ ಉದ್ದಗಲಕ್ಕೂ ಸಾವಿರಾರು ಇವತ್ತು ಆ ಒಂದು ದುಷ್ಟದ ದೂರ ಮಾಡಲಿಕ್ಕೆ ಪಾನಮುಕ್ತವಾದ ಮಧ್ಯವಯಸ್ಸಿನ ಶಿಬಿರ ಹಮ್ಮಿಕೊಂಡು ಎಷ್ಟೋ ಕುಟುಂಬಗಳಿಗೆ ಕೊಡುವಂಥ ಅವಕಾಶಗಳು ಆಗುವಂಥದ್ದು. ಅದೇ ರೀತಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಬಹುಶಃ ಇವತ್ತು ಎಲ್ಲ ನಮ್ಮ ಮ್ಯೂಸಿಯಂ ಇರಲಿ ಬೇರೆ ಬೇರೆ ನಾನು ಇವತ್ತು ಹೇಳಲಿಕ್ಕೆ ಹೋದರೆ ಬಹುಶಃ ಬಹಳಷ್ಟು ಇವತ್ತು ಹೇಳುವಂಥ ಒಂದು ವಿಚಾರ ಇದೆ. ಆದ ಕಾರಣ ಬಹುಶಃ ಇವತ್ತು ನಾವು ಎಲ್ಲರೂ ಕೂಡ ನಮ್ಮ ಒಬ್ಬ ಸೋದರನಾಗಿ ಮಂತ್ರಿಗಿಂತ ಒಬ್ಬ ಸೋದರನಾಗಿ ನಾನು ಎಲ್ಲ ಯುವಕರಿಗೆ ಹೇಳಿದ ಇಷ್ಟ ಅಂತ ಹೇಳಿದರೆ ನಮ್ಮ ವ್ಯಕ್ತಿತ್ವವನ್ನು ಸಮಾಜ ಇವತ್ತು ಬದಲಾವಣೆ ತರುವಂಥ ವಿಚಾರ ಆಗಬೇಕಾದ್ರೆ ನಾವು ಬೇರೆ ಬೇರೆ ಉತ್ತಮ ಮಹಾತ್ಮ ಗಾಂಧಿ ಇರಲಿ, ಅಂಬೇಡ್ಕರ್ ಇರಲಿ, ಲೋಹಿಯಾ ಇರಲಿ ಇವರ ಪುಸ್ತಕದ ಜೊತೆಯಲ್ಲಿ ಬಹುಶಃ ವೀರೇಂದ್ರ ಹೆಗ್ಗಡೆ ಆತ್ಮಚರಿತ್ರೆ ಮತ್ತು ವ್ಯಕ್ತಿತ್ವದ ಪರಿಚಯ ವಹಿಸಿಕೊಂಡ್ರೆ ನಮ್ಮ ವ್ಯಕ್ತಿತ್ವ ಖಂಡಿತವಾಗಿ ಬದಲಾವಣೆಗೆ ಸಾಧ್ಯವಾಗ್ತದೆ ಅನ್ನಲಿಕ್ಕೆ ನಾವು ಅವಕಾಶ ಆಗಬೇಕಾಗಿದೆ. ಬಹುಶಃ ಅದು ಪ್ರಕೃತಿಯ ನಮ್ಮ ನ್ಯಾಚುರೋಪತಿಗೆ ಸಂಬಂಧಪಟ್ಟಾಗ ಅತ್ಯಂತ ನಮಗೆ ಪ್ರೀತಿಯ ಒಂದು ಸಬ್ಜೆಕ್ಟ್. ಇವತ್ತು ಏನಾದರೂ ಕಾವಲು ಇಲ್ಲದಿದ್ದಲ್ಲಿ ಇವತ್ತು ಬಹುಶಃ ನಮ್ಮ ಈ ಪರಂಪರೆಯನ್ನು ಇವತ್ತು ಮರೆತು ಬಿಡೋದು ವಿಚಾರ ಇದೆ. ಇಡೀ ಏಷ್ಯಾದಲ್ಲಿ ಎಲ್ಲಿಯಾದರೂ ಪ್ರಪ್ರಥಮವಾಗಿ ನಮ್ಮ ನ್ಯಾಚುರೋಪತಿ ಕಾಲೇಜು ಪ್ರಾರಂಭವಾಗಿದ್ದರೆ ಅದು ಧರ್ಮಸ್ಥಳದಿಂದ ಹೇಳಿ ನಮಗೆ ನಿರ್ಮಿದ್ದಾರೆ. ಅಲ್ಲಿ ಒಂದು ಬಂದಂಥ ಎಲ್ಲ ವಿದ್ಯಾರ್ಥಿ ನಮ್ಮ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ನ್ಯಾಚುರೋಪತಿ ಸೆಂಟರಲ್ಲಿ ಕೆಲಸ ಮಾಡಿಕೊಂಡು ಇವತ್ತು ಏನಾದರೂ ನಮ್ಮ ದೇಶದ ಒಂದು ಪ್ರಕೃತಿಯ ಒಂದು ಚಿಕಿತ್ಸೆ ಏನಿದೆ ಇವತ್ತು ಜೀವಂತವಾಗಿರಲಿಕ್ಕೆ ಅದು ಕಾವಂದರ ವಿಷಯ ಕೊಡುಗೆ ಇದೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನನ್ನ ಆರೋಗ್ಯದಲ್ಲಿ ಕೂಡ ನಾನು ವರ್ಷ ಮುಂದೆ ಭಾಳಷ್ಟು ಟೀ ಕುಡಿತಾ ಇದ್ದೆ, ನಾನು ಅದು ಅಡ್ಮಿಟ್ ಆಗಿದ್ದೆ. ಆಗ ಹೇಳಿದ್ರು ಇವನಿಗೆ ನೀವು ಚಾ ಕೊಡಬೇಡಿ, ಇದೆಲ್ಲ ನಾಳೆಗೆ ಒಂದು ಟೇಸ್ಟ್ ಬದಲಾವಣೆ ಮಾಡಿದರೆ ಏನು ಬರೀ ನಾಳೆಗೆ ಮಾತ್ರ ಗೊತ್ತಾಗ್ತದೆ. ನೀವು ಚಾ ಕುಡಿದ್ಯಾ, ಕಾಫಿ ಕುಡಿದ್ಯಾ, ಜ್ಯೂಸ್ ಕುಡಿದ ಹೊಟ್ಟೆಗೆ ಹೋದ್ರೆ ಏನು ಕೂಡ ಗೊತ್ತಿರೋದಿಲ್ಲ ನೀವು ಏನು ತಿಂತೀರ ಅಂತೇಳಿ. ನಾಳೆಗೆ ಕಂಟ್ರೋಲ್ ಇಟ್ಟರೆ ಎಲ್ಲ ಕೂಡ ಸರಿಯಾಗ್ತದೆ ನಮ್ಮ ಮಾರ್ಗದರ್ಶ ಗೊತ್ತಿಲ್ಲ. ಅವತ್ತಿಂದ ನಾನು ಟೀ ಬಿಟ್ಟರೆ ಇವತ್ತು ಓಟಿ ಗೊತ್ತಿಲ್ಲ. ಬಹುಶಃ ಕಳೆದ 4 ದಿನ ನಾನು ಸಂಪೂರ್ಣ ಸಸ್ಯಾಹಾರಿಗೆ ಬರಬೇಕಾದ್ರೆ ನಾನು ನ್ಯಾಚುರಲ್ 15 ದಿನದಲ್ಲಿ ಟ್ರೈನಿಂಗ್ ಪಡ್ಕೊಂಡದ್ದು ನನ್ನನ್ನು ಸಸ್ಯಾಹಾರಿ ಪರಿವರ್ತನೆ ಮಾಡಲಿಕ್ಕೆ ನಾನು ಆ ವಿಲ್ ಪವರ್ ಕೊಡುವಂಥ ಅವಕಾಶ ಇರ್ತಾರೆ. ಆದ ಕಾರಣ ಪ್ರತಿಯೊಬ್ಬರ ವ್ಯಕ್ತಿಗತ ಜೀವನಕ್ಕೆ ಬೇಕಾಗುವಂಥ ಹಲವಾರು ಯೋಜನೆಗಳು, ಈ ಸಮಾಜದ ಬದಲಾವಣೆಗೆ ಬೇಕಾದ ಯೋಜನೆಗಳು, ಈ ರಾಜ್ಯದ ಸಾಮಾಜಿಕ ಮತ್ತು ದೇಶದ ಬದಲಾವಣೆ ಮಾಡಲಿಕ್ಕೆ ಹಲವಾರು ಕಾರ್ಯಕ್ರಮಗಳು ಬಹುಶಃ ಈ ಕ್ಷೇತ್ರ ಬಂದಿರೋ ಅತ್ಯಂತ ನಮಗೆ ಸಂತೋಷ ಅಂತ ಹೇಳಿಕೊಳ್ಳುತ್ತಾ ಸರ್ವಧರ್ಮ ಸಮ್ಮೇಳನ ಬಹುಶಃ ಈಗಲ್ಲ ನಾನು ಅತ್ಯಂತ ಸಣ್ಣದಿಂದಲೂ ಕೂಡ ಈಗ ನನ್ನ ತಂದೆ ಶಾಸಕರಾಗಿದ್ದೆ. ಪ್ರತಿ ವರ್ಷ ಕೂಡ ಸರ್ವಧರ್ಮ ಸಮ್ಮೇಳನ ಹಮ್ಮಿಕೊಂಡು ಇಲ್ಲಿ ಚರ್ಚೆ ಇಲ್ಲ, ಯಾರು ದೊಡ್ಡವರ ಚರ್ಚೆ ಇಲ್ಲ.
ಪರಸ್ಪರ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಬೇಕು, ವಿಶ್ವಾಸಬದ್ಧವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ಆಗಬೇಕೆಂಬ ಉದ್ದೇಶದಿಂದ ಸರ್ವಧರ್ಮ ಸಮ್ಮೇಳನ ಕೂಡ ಇದೆ ಎಂದು ಪ್ರತಿ ವರ್ಷ ಕೂಡ ಹಮ್ಮಿಕೊಂಡು ಮಾದರಿಯಾದ ಹಲವಾರು ಇವತ್ತು ಕಾರ್ಯಕ್ರಮ ಆಗುವಂಥದ್ದು. ಆದ ಕಾರಣ ಬಹುಶಃ ನಾವಿಲ್ಲಿ ಏನು ಉಪದೇಶ ಮಾಡುವ ವಿಚಾರ ಇಲ್ಲ. ಪರಮಾತ್ಮನ ನಮ್ಮ ಬೇಡಿಕೆ ನಾವು ಇವತ್ತು ಇಷ್ಟೇ. ನಮ್ಮ ಪರಮಪೂಜ್ಯ ಕಾವಂದರಿಗೆ ಕುಟುಂಬಸ್ಥರಿಗೆ ದೇವರು ಇನ್ನಷ್ಟು ದೀರ್ಘ ಆಯುಷ್ಯ ಮತ್ತು ಶಕ್ತಿಯನ್ನು ಕೊಡುವಂಥ ಅವಕಾಶ ಆಗಿ ನಮಗೆಲ್ಲರಿಗೂ ಅವರು ಮಾರ್ಗದರ್ಶಿಸುವಂಥ ಅವಕಾಶಕ್ಕಾಗಲಿ, ನಮ್ಮ ಒಂದು ವರ್ಷ ಆಯುಷ್ಯ ಕಡಿಮೆ ಮಾಡಿ ಮತ್ತು ವೀರೇಂದ್ರಜಿಯವರ ಆಯುಷ್ಯ ಇನ್ನಷ್ಟು ಜಾಸ್ತಿ ಅವಕಾಶ ಸಿಗುವಂಥ ಒಂದು ಅವರಿಗೆ ಸಿಕ್ಕಿ ಅಂತ ಹೇಳಿಕೊಳ್ತಾ ವರ್ಷದ ಮುಖಾಂತರ ಸಾಮಾಜಿಕವಾದ ಬದಲಾವಣೆ ಕ್ರಾಂತಿಕಾರಿ ಆಗಲಿ ಅಂತ ಹೇಳಿಕೊಂಡು ನಮ್ಮೆಲ್ಲರ ಪರವಾಗಿ ನಮಗೆ ಇವತ್ತು ಬಂದು ಉದ್ಘಾಟನೆ ಮಾಡಿದಂಥ ನಮ್ಮ ರೇವಣ ಸರ್ ಅವರಿಗೆ ನಾನೆಲ್ಲರ ಕೃತಜ್ಞತೆ ನಾನು ಇವತ್ತು ಸಲ್ಲಿಸ್ತೇನೆ. ಈಗಾಗಲೇ ನಮಗೆ 20 ಕೋಟಿ ಇವತ್ತು ಕೊಟ್ಟಿದ್ದಾರೆ. ಮತ್ತೆ ಬಹುಶಃ ಇಲ್ಲಿ ತನಕ 100 ಕೋಟಿ ನಮ್ಮ ಮಧ್ಯಂತರದಲ್ಲಿ ಬರ್ತದೆ. ಅದನ್ನು ಚಾರ್ ಮಾಡಿ ನಮಗೆ ಮುಟ್ಲಿಕ್ಕೆ 400 ಕೋಟಿ ಬೇಕು. ಅದನ್ನು ಆದಷ್ಟು ಬೇಗ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಮುಖಾಂತರ ಮಾಡಬೇಕಂತ ನಾನು ಹೇಳ್ಕೊಳ್ತೇನೆ. ಇದರ ಜೊತೆಯಲ್ಲಿ ಬಹುಶಃ ಪಟ್ಟಾಭಿಷೇಕ ನಡೀತದೆ. ಬಹುಶಃ ಅದಕ್ಕೂ ನನಗೆ ಅತ್ಯಂತ ಸಂತೋಷ. ಈಗಲೇ ಎಲ್ಲ ನಾವು ತಯಾರಾಗಬೇಕಾಗ್ತದೆ. ಅದಕ್ಕಾಗಿ ಪಟ್ಟಾಭಿಷೇಕ ಆಗುವಾಗ ಈ ಸುತ್ತಮುತ್ತಲು ಮಾತ್ರ ಅಲ್ಲ, ನಮ್ಮ ಅಂದರೆ ಮಸ್ತಾಭಿಷೇಕ ಆಗುವಂಥ ಬಾಹುಬಲಿಯ ಮಸ್ತಾಭಿಷೇಕ ಆಗುವ ಸಂದರ್ಭದಲ್ಲಿ ಈ ಪ್ರದೇಶ ಮಾತ್ರ ಅಲ್ಲ, ಮಂಗಳೂರಿನ ಧರ್ಮಸ್ಥಳಕ್ಕೆ ಬರುವಂಥದ್ದು, ಉಲ್ಲಾಳದಿಂದ ಧರ್ಮಸ್ಥಳಕ್ಕೆ ಬರುವಂಥದ್ದು ಮತ್ತು ಕಾರ್ಕಳ ಧರ್ಮಸ್ಥಳಕ್ಕೆ ಬರುವಂಥ ಎಲ್ಲ ರಸ್ತೆಯ ಅಭಿವೃದ್ಧಿಗೆ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಬೇಕಂತ ನಾನು ಕೇಳಿಕೊಂಡ ಹೊಸ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಪ್ರತಿನಿಧಿಯಾಗಿ ಮುಂಬರುವಂತಹ ಮಸ್ತಾಭಿಷೇಕದ ಕಾರ್ಯಕ್ರಮಕ್ಕೆ ಒಬ್ಬ ಕಾರ್ಯಕರ್ತನಾಗಿ ಕಾವಂದರ ಜೊತೆ ನಾವೆಲ್ಲರೂ ನಾನು ಶಾಸಕ ಸಂತರನ್ನು ಜೊತೆ ಕೂಡಿಕೊಂಡು ಕೆಲಸ ಮಾಡಿ ಅದು ಇಡೀ ನಮ್ಮ ಜಿಲ್ಲೆ ಮತ್ತು ರಾಜ್ಯದ ಹಬ್ಬವಾಗಿ ಪರಿವರ್ತನೆ ಆಗುವಂಥ ಒಂದು ನಾವೆಲ್ಲ ಇದು ಮಾಡಿದ ಜೊತೆ ಸೇರ್ಕೊಂಡು ಹೇಳಿಕೊಂಡು ಅದಕ್ಕೆ ನಮಗೆ ದೇವರು ಆ ಶಕ್ತಿ ಕೊಡಲಿ ಕೇಳಿಕೊಳ್ತಾ ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಹಿರಿಯರೆಲ್ಲರ ಆಶೀರ್ವಾದ ಬೇಡಿಕೊಂಡ ಮಾತು ವಹಿಸಲಾದಂತಹ ಸಹೃದಯರು ಇವತ್ತು ಪೂಜ್ಯರನ್ನ ಅಭಿವಂದಿಸ್ತಾರೆ. ಬಂಧುಗಳೇ, ಮುಂದಕ್ಕೆ ಕಾನೂರಾಯಣ ಅನ್ನುವಂತಹ ಚಲನಚಿತ್ರ ನಾವೆಲ್ಲ ನೋಡಿದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯವೈಖರಿಯನ್ನು ಕುರಿತಂತೆ ನಿರ್ಮಾಣಗೊಂಡಂತಹ ಚಲನಚಿತ್ರ. ಸುಮಾರು ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲೇಬೇಕು. ನಿಜವಾಗಿ ಆತ್ಮೀಯರು ಯಾರು ಅಂತಂದರೆ ಆಹ್ವಾನ ಇಲ್ಲದೆ ನಮ್ಮದು ಅಂತ ಬರುವವರು. ಆಸ್ಕರ್ ಫರ್ನಾಂಡಿಸ್ ಅವರ ಶ್ರೀಮತಿಯವರು ಬೊಲಾಸ್ ಫರ್ನಾಂಡಿಸ್ ಅವರು ಇವತ್ತು ನಮ್ಮ ಕ್ಷೇತ್ರ ಅಂತ ಹೇಳಿ ಪ್ರೀತಿಯಲ್ಲಿ ಬಂದಿದ್ದೀರಿ. ನನಗೆ ತುಂಬ ಸಂತೋಷ. ಈ ಅಭಿಮಾನಕ್ಕೆ ಸರಿಯಾಗಿ ಕ್ಷೇತ್ರದ ಸಾನ್ನಿಧ್ಯದಲ್ಲಿ ಇರಬೇಕಾದ್ದು ನನ್ನ ಕರ್ತವ್ಯವೇ ಆಗಿದೆ. ಇವತ್ತು ಶ್ರೀಮತಿ ಹೇಮಾವತಿಯವರು ಮಾತನಾಡ್ತಾ ಇರುವಾಗ ಬಹಳ ಕಿವಿ ಕೊಟ್ಟು ಕೇಳಿದೆ. ಎಷ್ಟು ಗ್ರಂಥ ಬೇಕಾದರೂ ಬರೀಬೋದು, ಎಷ್ಟು ಪುಸ್ತಕ ಬೇಕಾದರೂ ಪ್ರಿಂಟ್ ಮಾಡ್ಬೋದು, ಆದರೆ ಅವರ ಮಾತು ಕೇಳುವಂಥದ್ದು, ಅವರು ಒಳ್ಳೆ ಮಾತು ಹೇಳಿದರೆ ಅದು ನಿಜವಾದ ಪ್ರಶಂಸೆ ಆಗುತ್ತೆ. ಅವರು ಮನೆಯಲ್ಲಿ ಈಗ ಮಾತಾಡ್ತಾರೆ ಅಂತ ತಿಳ್ಕೊಬೇಡಿ. ಮನೆಯಲ್ಲಿ ಯಾವಾಗಲೂ ಸ್ವಲ್ಪ ಕಟುವಾಗಿ ಟೀಕೆ ಮಾಡ್ತಾರೆ, ಈಗ ಸಾರ್ವಜನಿಕವಾಗಿ ಹೊಗಳ್ತಾರೆ. ಹಾಗಾಗಿ ಇವತ್ತು ಅವರ ಮಾತುಗಳನ್ನು ಕೇಳ್ತಾ ಇದ್ದೆ. ಅವರು ಅನೇಕ ಸಂದೇಶಗಳನ್ನು ಈ ಪುಸ್ತಕದ ಮೂಲಕ ಕೊಟ್ಟಿದ್ದಾರೆ. ಎಲ್ಲ ಸಾಹಿತಿಗಳು ಈ ಪುಸ್ತಕವನ್ನು ರಚನೆ ಮಾಡುವಾಗ ಇನ್ನೂ ಒಂದು 15 ಪುಸ್ತಕ ಬರಲಿಕ್ಕಿದೆ. ಅವರಿಗೆಲ್ಲ ಮಾರ್ಗದರ್ಶನ ಕೊಟ್ಟರು, ನೀವು ಅದನ್ನು ಬರಿಬೇಕಿತ್ತು, ಇದನ್ನು ಬರಿಬೇಕಿತ್ತು ಅಂಥೇಳಿ ಅವರೆಲ್ಲ ಅದನ್ನು ಹೇಳಿದ್ದಾರೆ. ಯಾಕಂದರೆ ಇದೊಂದು ದಾಖಲಾತಿ. ಈಗ ಮಾನ್ಯ ರೇವಣ್ಣವರು ಹೇಳ್ತಾ ಇದ್ದರು, ಎಷ್ಟೆಲ್ಲ ಕಾರ್ಯಕ್ಷೇತ್ರ ನೀವು ಹಮ್ಮಿಕೊಂಡಿದ್ದೀರಿ ಅಂಥೇಳಿ. ಒಂದೇ ಮಾತಿನಲ್ಲಿ ಹೇಳೋದಾದರೆ ಧರ್ಮಕ್ಷೇತ್ರ ಅನ್ನುವಂಥದ್ದು ಏನು ಮಾಡಬೇಕು, ಏನು ಮಾಡಬಾರದು ಅನ್ನುವಂಥದ್ದು ಒಂದು ಚರ್ಚೆಯ ವಿಷಯ. ಸಾಮಾನ್ಯವಾಗಿ ಪಾರಂಪರಿಕವಾಗಿ ಮತ್ತು ರೂಢಿಯಲ್ಲಿ ಇರ್ತಕ್ಕಂಥ ಕೆಲವಾರು ಕಾರ್ಯಕ್ರಮಗಳನ್ನು ಇದಿಷ್ಟೇ 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 ಅಂತ ಮಾಡುವವರಿದ್ದಾರೆ. ಧರ್ಮಸ್ಥಳ ಅಥವಾ ದೇವಸ್ಥಾನ ಅಂತಂದರೆ ದೇವಸ್ಥಾನದವರು ಗ್ರಾಮೀಣಾಭಿವೃದ್ಧಿ ಮಾಡಬಹುದೇ, ಶ್ರೀ ಗ್ರಾಮೀಣಾಭಿವೃದ್ಧಿ ಯೋಜನೆ ಮೂಲಕ ಬಟ್ಟೆಗಳನ್ನು ತಯಾರು ಮಾಡಿ ಮಾರಾಟ ಮಾಡಬಹುದೇ, ಅದೇ ರೀತಿ ಅನೇಕ ಕಾರ್ಯಕ್ರಮಗಳು ಇದನ್ನೆಲ್ಲ ಅವರು ಮಾಡಬಹುದೇ ಅನ್ನುವಂಥ ಮಾತು ಬರುತ್ತೆ. ಅಂದರೆ ನಾವು ಸ್ಪಷ್ಟವಾಗಿ ಯಾವುದೇ ಅಂಜಿಕೆ, ಹಿಂಜರಿಕೆ ಅಥವಾ ಸಂಕೋಚ ಇಲ್ಲದೆ ಕಾರ್ಯಕ್ಷೇತ್ರ ಎಷ್ಟು ವಿಸ್ತಾರವಾಗಿ ಮಾಡಲಿಕ್ಕೆ ಸಾಧ್ಯ ಇದ್ದರೂ ಕೂಡ ಕ್ಷೇತ್ರದಿಂದ ಅದನ್ನು ಮಾಡಬಹುದು ಅನ್ನೋದನ್ನು ನಾವು ತೋರಿಸಿಕೊಟ್ಟಿದ್ದೇವೆ. ವಿದ್ಯಾಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಇವತ್ತು ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ ಒಂದು ಬಂದಿದೆ. ಅಂದರೆ ಯಾರು
ಶ್ರೇಷ್ಠ ಗುಣಮಟ್ಟದ ಸಂಸ್ಥೆಯನ್ನು ನಡೆಸ್ತಾರೋ ಆ ಸಂಸ್ಥೆ ಮಾತ್ರ ಉಳಿತದೆ, ಬೇರೆ ಸಂಸ್ಥೆಗಳು ಉಳಿಯೋದು ಕಷ್ಟ ಅನ್ನುವಂಥ ಹಂತಕ್ಕೆ ಬಂದಿದ್ದೇವೆ. ಎಷ್ಟೋ ಕಾಲೇಜುಗಳು ಇವತ್ತು ಬಂದ ಮುಚ್ತಾ ಇದೆ, ಇಂಜಿನಿಯರಿಂಗ್ ಕಾಲೇಜುಗಳು ಮುಚ್ತಾ ಇದೆ, ಆಯುರ್ವೇದ ಕಾಲೇಜುಗಳು ಮುಚ್ಚುತ್ತಾ ಇದೆ. ಇವೆಲ್ಲ ಮುಚ್ಚುತ್ತಾ ಇರಬೇಕಾದ್ರೆ ನಮ್ಮ ಕಾಲೇಜುಗಳು ಭರ್ತಿ ಆಗ್ತಾ ಇವೆ. ಇದಕ್ಕೆ ಕಾರಣ ಏನು ಅಂತಂದರೆ ಒಂದೇ ಮಾತಲ್ಲಿ ಹೇಳೋದಾದರೆ ಗುಣಮಟ್ಟ. ಹಾಗಾಗಿ ನಮ್ಮೆಲ್ಲ ಸಿಬ್ಬಂದಿಯವರು ಗ್ರಾಮೀಣಾಭಿವೃದ್ಧಿ ಯೋಜನೆ ಇರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಇವರೆಲ್ಲರೂ ಕೂಡ ನಾವು ಶ್ರಮಪಟ್ಟು ದುಡಿತೇವೆ. ನಮ್ಮ ಉದ್ದೇಶ ಯಾವತ್ತೂ ಹೆಗಡೆಯವರನ್ನ ಸಂತೋಷವಾಗಿಡುವಂಥದ್ದು, ಅವರ ನಿರೀಕ್ಷೆಗೆ ಸರಿಯಾಗಿ ಬರುವಂಥದ್ದು, ಅವರ ಕಲ್ಪನೆಗೆ ಸರಿಯಾಗಿ ಮಾಡುವಂಥದ್ದು. ನಾವು 10 ಹೆಜ್ಜೆ ಮುಂದೆ ಹೋದರೆ ಅವರು ಇನ್ನೂ 90 ಹೆಜ್ಜೆ ಮುಂದೆ ಹೋಗ್ತಾರೆ. 100 ಹೆಜ್ಜೆ ನಾವು ಮುಟ್ಟಬಹುದು, ಆದರೆ ಮೊದಲ 10 ಹೆಜ್ಜೆ ನಾವು ಹೋಗದೇ ಇದ್ದರೆ ಅವರು ಉಳಿದ 90 ಹೆಜ್ಜೆ ಇಡೋದಿಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಯಾವತ್ತೂ ಕೂಡ ಈ ಸಂಸ್ಥೆಗಳು, ನಮ್ಮಂಥ ಸಂಸ್ಥೆಗಳು ದೂರದೃಷ್ಟಿಯ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕು. ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಥವಾ ಸ್ವಉದ್ಯೋಗ ತರಬೇತಿ ಕೇಂದ್ರ ಅಥವಾ ಶಿಕ್ಷಣ ಸಂಸ್ಥೆಗಳೆಲ್ಲ ಕೂಡ ದೂರದೃಷ್ಟಿಯಲ್ಲಿ ನಾವು ಬೆಳೆಸುತ್ತಾ ಬಂದಿದ್ದೇವೆ. ಅಂದರೆ ನಮ್ಮ ವಿದ್ಯಾರ್ಥಿಗಳಿಂದ ವಿಶ್ವದ ಎಲ್ಲ ಕಡೆ ಇದ್ದಾರೆ. ನನಗೆ ಬಹಳ ಸಂತೋಷ ಆಗುವುದು ಅಂತಂದರೆ, ನಾವು ವಿದೇಶ ಪ್ರವಾಸ ಮಾಡಿದ್ದೇವೆ ಇತ್ತೀಚೆಗೆ. ಅಲ್ಲಿ ಏರ್ಪೋರ್ಟಲ್ಲಿ ಲೌಂಜಲ್ಲಿದ್ದರೆ ಓಡೋಡಿ ಬರ್ತಾರೆ, ಓಡೋಡಿ ಬಂದು ನಮಸ್ಕಾರ ಮಾಡ್ತಾರೆ, ಮಾಡಿ ಹೇಳ್ತಾರೆ, ಸ್ವಾಮಿ ನಾವು ನಿಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಿದವರು, ಡೆಂಟಲ್ ಕಾಲೇಜಿನಲ್ಲಿ ಓದಿದವರು, ಬದುಕನ್ನು ಕಟ್ಟಿದ್ದಕ್ಕೆ ನಿಮ್ಮ ಸಂಸ್ಥೆಯನ್ನು ನಾವು ನೆಂಚಿಕೊಂಡಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾರೆ. ಇದು ನಿಜವಾಗಿ ತೃಪ್ತಿಯನ್ನು ಕೊಡತಕ್ಕಂಥ ಒಂದು ವಿಷಯ. ಅಂದರೆ ನಾವು ಏನು ಮಾಡಿದರೂ ಕೂಡ ಅವರ ಬದುಕನ್ನು ಕಟ್ಟುವಂಥ ಪ್ರೋತ್ಸಾಹ ಅದರಲ್ಲಿ ದೊರಕಬೇಕು. ಇವತ್ತು 40 ಲಕ್ಷ ಸದಸ್ಯರು ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಇದ್ದಾರೆ. ಇದು ದೊಡ್ಡ ಸಂಸ್ಥೆಗಳು ನಮ್ಮಿಂದ ಇರಬಹುದು, ಆದರೆ ಅಳಿಲ ಸೇವೆ ರೂಪದಲ್ಲಿ ನಾವು ಮಾಡಿದಂಥ ಸೇವೆಯಲ್ಲಿ ಈ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಏನು ಪರಿವರ್ತನೆ ತಂದಿದ್ದೇವೆ, ಇದು ಬಹುಶಃ ವಿಶ್ವದ ಎಲ್ಲ ಸಂಸ್ಥೆಗಳು ಇದನ್ನು ಅಧ್ಯಯನ ಯೋಗ್ಯವಾದ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಧ್ಯಯನ ಯೋಗ್ಯವಾದ ಕಾರ್ಯಕ್ರಮ ಅಂದರೆ ಈ ಕಾರ್ಯಕ್ರಮವನ್ನು ಹೇಗೆ ನಾವು ಯಶಸ್ವಿಯಾಗಿ ಜನರಿಗೆ ಮುಟ್ಟಿದವರ ಬದುಕಿನಲ್ಲಿ ಪರಿವರ್ತನೆ ತಂದಿದ್ದೇವೆ ಅನ್ನುವಂಥದ್ದು ಬಹಳ ಮುಖ್ಯ. ಈ ಪರಿವರ್ತನೆ ಅನ್ನುವಂಥ ಶಬ್ದಕ್ಕೆ ಬಹಳ ಮಹತ್ವ ಇದೆ. ಯಾವತ್ತೂ ಕೂಡ ಈ ವಿಶ್ವ ಅನ್ನುವಂಥದ್ದು, ಬದುಕು ಅನ್ನುವಂಥದ್ದು ಪರಿವರ್ತನಾಶೀಲವಾದದ್ದು. ಚೇಂಜಸ್ ಆಗ್ತಾನೆ, ಬದಲಾವಣೆ ಆಗ್ತಾನೆ ಇರ್ತದೆ. ಈ ಬದಲಾವಣೆ ಆದಾಗಲೆಲ್ಲ ಅದರ ಬದಲಾವಣೆಯ ಓಟವನ್ನು ಗಮನಿಸಿ ನಾವು ಕೂಡ ಹೊಂದಿಕೊಳ್ಳಬೇಕಾಗುತ್ತೆ.